ಸರ್ವವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಬಿದ್ರದ್ರೋಭಿ ಕುತಾರಂ ಮೃಗಭಯವರಂ ಸುಪ್ರಸನ್ನ ಮಹೇಶಂ ಸರ್ವಾಲಂಕಾರ ದೀಪ್ತ ಸರಸಿಜನಿಲೆಯೋ ವ್ಯಾಘ್ರ ಚರ್ಮಾಪ್ತವಾಸದ್ಯೇಯೋ ಮುಕ್ತ ರಸಕಲಿತಾದ್ರಿ ಪಂಚವಸ್ತ್ರತ್ರಯ ಕೋಟೀರ ಕೋಟಿ ಘಟಿತುಹಿನ ರೋಚಿತ್ ಕಳೋ ತುಂಗಮೌಳಿ. ಓಂ ನಮಃ ಶಿವಾಯ. ಮಹಾಶಿವರಾತ್ರಿಯ ಈ ಪರ್ವಕಾಲದಲ್ಲಿ ಸ್ಪಂದನವಾಹಿಯ ಸಮಸ್ತ ವೀಕ್ಷಕರಿಗೂ ಕೂಡ ಆ ಶಿವನ ಕೃಪೆ ಅಂತ ಹೇಳುವಂಥದ್ದು ಸದಾ ನಿಮ್ಮ ಮೇಲೆ ಇರಲಿ ಎಂಬಂತಹ ಆಶಯದೊಂದಿಗೆ ಆತನ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಎಂದು ಪ್ರಾರ್ಥನೆಯನ್ನು ಮಾಡುತ್ತಾ ಮಹಾಶಿವರಾತ್ರಿಯ ಕುರಿತು ನಾವು ಮಾತನಾಡುವುದಾದರೆ, ಭಾರತೀಯ ಹಬ್ಬ ಹರಿದಿನಗಳಲ್ಲಿ ಅಂತಹ ಮಹಾಪರ್ವಗಳಲ್ಲಿ ಮಹಾಶಿವರಾತ್ರಿ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದಂತಹ ದಿನವಾಗಿರುತ್ತದೆ. ಪ್ರಯಾಗ ಪುಷ್ಕರ ತೀರ್ಥಗಳನ್ನು ತೀರ್ಥರಾಜ ಎಂಬುದಾಗಿ ಕರೆಯುತ್ತಿದ್ದಂತೆ ಮಹಾಶಿವರಾತ್ರಿಯನ್ನು ವೃತರಾಜ ಎಂಬುದಾಗಿ ಜನರು ಕರೆಯುತ್ತಾರೆ. ಅಂತಹ ವಿಶೇಷತೆ ಆ ಮಹಾಶಿವರಾತ್ರಿಯಂದು ನಾವು ಕಾಣಲಿಕ್ಕೆ ಸಾಧ್ಯ ಉಂಟು. ಮಹಾಶಿವರಾತ್ರಿಯು ಸಾಧಕರಿಗೆ, ಅಂದರೆ ನಾವು ಸಾಧನೆ ಮಾಡುವುದು, ಎಲ್ಲರ ಮನಸ್ಸಿನಲ್ಲಿರುವುದು ನಾವು ಪುಣ್ಯವಂತರಾಗಬೇಕು, ಹೆಚ್ಚು ಹೆಚ್ಚು ಪುಣ್ಯವನ್ನು ಗಳಿಸಬೇಕು ಅಂತ. ಆದರೆ ಈಗಿನ ಕಾಲದಲ್ಲಿ ಆ ಆಧ್ಯಾತ್ಮಿಕವಾದಂಥ ಸಾಧನೆಯನ್ನು ಮಾಡಲಿಕ್ಕೆ ಬಹಳ ಕಷ್ಟ. ಹಾಗಾಗಿ ಇಂತಹ ವಿಶೇಷವಾದಂಥ ಪರ್ವಕಾಲಗಳಲ್ಲಿ ನಾವು ಶಿವನ ಆರಾಧನೆಯನ್ನು ಮಾಡುವುದರಿಂದ ಬಹಳಷ್ಟು ಹೆಚ್ಚಿನದಾದಂಥ ಪುಣ್ಯವನ್ನು ಪಡೆದುಕೊಳ್ಳಿಕ್ಕೆ ಇದು ಸಕಾಲವಾಗಿರುತ್ತದೆ. ಆದ್ದರಿಂದ ಸಾಧಕರಿಗೆ ಈ ಮಹಾಶಿವರಾತ್ರಿ ಅಂತ ಹೇಳುವಂಥದ್ದು ಅತ್ಯಂತ ಪ್ರಶಸ್ತವಾದಂಥ ಕಾಲವಾಗುತ್ತದೆ. ಹಾಗಾದರೆ ಈ ಸಮಯದಲ್ಲಿ ಹಗಲಿ ಇಡೀ ಉಪವಾಸವಿದ್ದು ರಾತ್ರಿಯಲ್ಲಿ ಜಾಗರಣೆಯನ್ನು ಮಾಡಿ ಒಂದು ಕಲೆಯನ್ನು ಮಾತ್ರ ಧರಿಸಿರುವಂತಹ ಶಿವನನ್ನು ನಾವು ಅರ್ಚಿಸುವುದರಿಂದ, ಅವನನ್ನು ಭಜಿಸುವುದರಿಂದ ವಿಶೇಷವಾದಂತಹ ಸುಕೃತಿಯನ್ನು ಪಡೆಯಬಹುದು. ಅವನ ಪ್ರೀತಿಗೆ ನಾವು ಪಾತ್ರರಾಗಲಿಕ್ಕೆ ಇದು ಸಾಧ್ಯವಿದೆ. ಹಾಗಾದರೆ ಶಿವ ಅಂದರೆ ಏನು? ಅದನ್ನು ನಾವು ತಿಳಿದುಕೊಳ್ಳುವುದಾದರೆ, ಶಿವ ಅಂದರೆ ಬೆಳಕು. ಅಜ್ಞಾನವೆಂಬ ಕತ್ತಲನ್ನು ಕಳೆದು ಸುಜ್ಞಾನವನ್ನು ನೀಡುವವನು ಪರಮೇಶ್ವರನಾಗಿರುತ್ತಾನೆ. ನಾವು ಮಾಡಿದಂತಹ ಯಾವುದೇ ಪಾಪ ಕರ್ಮಗಳನ್ನು ತೊಳೆದು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕಳೆಯುವಂತಹ ವಿಶೇಷವಾಗಿ ಅನುಗ್ರಹಿಸುವವನು ಶಿವನಾಗಿದ್ದಾನೆ, ಮಂಗಳಕಾರನಾಗಿದ್ದಾನೆ. ಆದ್ದರಿಂದಲೇ ವಾಸ್ತುಶಾಸ್ತ್ರಗಳಲ್ಲಿ ಶಿವನ ಕುರಿತು ಅಲ್ಲಿ ಉಲ್ಲೇಖವಿದೆ. ಅದು ಏನೆಂದರೆ, ನಾವು ವಿಶೇಷವಾಗಿ ಗೃಹ ಪ್ರವೇಶವನ್ನು ಮಾಡುವಂಥ ಸಂದರ್ಭದಲ್ಲಿ ಶುಭಂ ವಾಸ್ತು ಶಿವಂ ವಾಸ್ತು ಎಂಬುದಾಗಿ ಅಲ್ಲಿ ಹಾಡಿ ಆ ಭಗವಂತನನ್ನು ಹೊಗಳುವಂಥದ್ದು, ಆ ಸಂದರ್ಭದಲ್ಲಿ ಆತನನ್ನು ಪೂಜಿಸುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಹೀಗೆ ಯೋ ರುದ್ರೋ ಆತ್ಮಂ ತಸ್ಮೈ ರುದ್ರಾಯ ನಮೋ ಅಸ್ತು ಎಂಬುದಾಗಿ ಹೇಳ್ತಾರೆ. ಅಂದರೆ ಈ ಪ್ರಪಂಚವನ್ನು ಸೃಷ್ಟಿಸಿದ್ದೇ ಶಿವ. ಯಾಕಂದರೆ ನಾವು ಕಾಣುವಂತಹ ಎಲ್ಲ ಪ್ರಪಂಚ, ಇದರಲ್ಲಿರುವಂಥ ಸೃಷ್ಟಿಗಳು, ಪ್ರಾಣಿ ಸಂಕುಲಗಳು, ಹಾಗಾಗಿ ಸ್ಥಿರವಾಗಿರುವಂಥ ಚರವಾಗಿರುವಂಥ ಈ ಎಲ್ಲ ವಸ್ತುಗಳು ಗೋಚರವಾದ ಅಗೋಚರವಾದಂಥ ಎಲ್ಲ ವಸ್ತುಗಳನ್ನು ಮುನ್ನಡೆಸುವವನು ಆ ಶಿವಶಕ್ತಿ ಎಂಬುದು ಇದಕ್ಕೆ ಮುಖ್ಯ ಕಾರಣ. ಕಾಲಕಾಲಕ್ಕೆ ಮಳೆ ಆಗುವಂಥದ್ದು, ಬೆಳೆ ಬೆಳೆಯುವಂಥದ್ದು, ಪ್ರಕೃತಿ, ನೀರು, ಆಕಾಶ, ವನಸ್ಪತಿ, ಹೀಗೆ ಇವೆಲ್ಲವೂ ನಮಗೇನು ಅನುಕೂಲತೆಗಳು ಈ ಪ್ರಕೃತಿಯಿಂದ ಸಿಗುತ್ತದೆ, ಇವೆಲ್ಲವೂ ಕೂಡ ಶಿವನ ಅಧೀನವಾಗಿದೆ. ಶಿವನೇ ಇದನ್ನು ಮುನ್ನಡೆಸುವಂಥದ್ದು. ಆದ್ದರಿಂದ ಸರ್ವಂ ಶಿವಮಯಂ ಜಗತ್ತು ಅಂತ ಹೇಳಿ ಅಲ್ಲಿ ಋಷಿಮುನಿಗಳು ಆತನನ್ನು ಕೊಂಡಾಗಿದ್ದಾರೆ. ಹಾಗಾಗಿ ಶಿವನ ಅನುಗ್ರಹವಿಲ್ಲದೆ ಒಂದು ತೃಣವೂ ಕೂಡ ಅಲುಗಾಡಲಿಕ್ಕೆ ಸಾಧ್ಯವಿಲ್ಲ. ಇದು ಶಿವನ ಮಹಿಮೆ, ಶಿವನ ಶಕ್ತಿ. ಹಾಗಾಗಿ ನಾವು ಶಿವನನ್ನು ಸದಾ ಆರಾಧನೆಯನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ನಾವು ಒಂದು ಮಾತನ್ನು ಹೇಳಬೇಕಾಗ್ತದೆ. ಯಾಕಂದರೆ ನೀರಾಗಲಿ ಗಾಳಿಯಾಗಲಿ ಹಾಗೆ ಈ ಪ್ರಕೃತಿಯಲ್ಲಿ ಸಿಗುವಂಥ ವಿಶೇಷವಾದಂಥ ಎಲ್ಲ ವಸ್ತುಗಳನ್ನು ಕೂಡ ಭಗವಂತ ನಮಗೆ ಉಚಿತವಾಗಿ ಕೊಡ್ತಾ ಇದ್ದಾನೆ. ಹೀಗೆ ಉಚಿತವಾಗಿ ಭಗವಂತನಿಂದ ಪಡ್ಕೊಂಡಂಥ ನಾವು ಪರಮೇಶ್ವರನನ್ನು ದಿನಕ್ಕೊಮ್ಮೆಯಾದರೂ ನಾವು ಪ್ರಾರ್ಥಿಸಬೇಕು. ನಮ್ಮ ಜೀವನದ ಒಂದು ಏನು ನಾವು ಹೇಳ್ತೇವೆ ದಿನಚರಿ ಅಂತ ಹೇಳ್ತೇವೆ, ಆ ದಿನಚರಿಯಲ್ಲಿ ಭಗವಂತನ ಪ್ರಾರ್ಥನೆಗೆ ನಾವು ಒಂದಿಷ್ಟು ಸಮಯವನ್ನು ಮೀಸಲಿಡಲೇಬೇಕು. ಯಾಕೆ ಮೀಸಲಿಡಬೇಕು ಅಂತ ಹೇಳಿದರೆ, ಒಂದು ವೇಳೆ ನಾವು ಹಾಗೆ ಮಾಡದಿದ್ದರೆ ನಾವು ಪಡಕೊಂಡ ಬೆಳಕಾಗಲಿ
ಗಾಳಿಯಾಗಲಿ, ನೀರಾಗಲಿ, ಪ್ರಕೃತಿಯಿಂದ ಪಡ್ಕೊಂಡಂಥ ವನಸ್ಪತಿಯಾಗಲಿ ಇವೆಲ್ಲವೂ ಕೂಡ ನಾವು ಕದ್ದಂತಾಗ್ತದೆ. ನಾವು ಯಾರಾದರೂ ಒಂದು ಸಣ್ಣ ಉಪಕಾರವನ್ನು ಮಾಡಿದರೆ ನಾವು ಅವರಿಗೆ ಗೌರವವನ್ನು ಕೊಡ್ತೇವೆ, ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಹಾಗಾಗಿ ಅನುದಿನವೂ ನಮಗೆ ಈ ಗಾಳಿ, ಬೆಳಕು, ನೀರು ಇತ್ಯಾದಿಗಳನ್ನು ಕೊಟ್ಟಂಥ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡದಿದ್ದರೆ, ಕೃತಜ್ಞತೆಯನ್ನು ಸಲ್ಲಿಸದಿದ್ದರೆ ನಾವು ಅವನಿಗೆ ಮಾಡಿದ ಅಪಮಾನವಾಗ್ತದೆ, ಪಡಕೊಂಡದ್ದು ಕದ್ದಂತಾಗುತ್ತದೆ ಎಂಬುದನ್ನು ಪ್ರಾಜ್ಞರೇ ನಾವು ಹೇಳ್ತಾರೆ. ಹಾಗಾಗಿ ಶಿವನನ್ನು ಈ ಶಿವರಾತ್ರಿಯ ಸಂದರ್ಭದಲ್ಲಿ ನಾವು ಅತ್ಯಂತ ಭಕ್ತಿಯಿಂದ, ಶ್ರದ್ಧೆಯಿಂದ ಆತನನ್ನು ಆರಾಧಿಸಬೇಕು, ಪೂಜಿಸಬೇಕು, ಅರ್ಚಿಸಬೇಕು. ಹಾಗಾಗಿ ಸೃಷ್ಟಿಕರ್ತನಾದಂಥ ಶಿವನನ್ನು ಹೇಗೆ ನಾವು ಪೂಜಿಸಬೇಕು, ಪೂಜಿಸುವಂತಹ ವಿಚಾರಗಳು ಏನು ಎಂಬುದನ್ನು ನಾವು ತಿಳಿದುಕೊಳ್ಳುವುದಾದರೆ, ಸರ್ವಶಕ್ತನಾದಂತಹ ಸೃಷ್ಟಿಕರ್ತನಾದಂಥ ಶಿವನನ್ನು ಮಹಾಶಿವರಾತ್ರಿಯ ಈ ಪರ್ವಕಾಲದಲ್ಲಿ ಯಾವ ರೀತಿ ಆಚರಿಸಬೇಕೆಂಬುದನ್ನು ನಮಗೆ ಹಿಂದೆ ಋಷಿಮುನಿಗಳು ಹೇಳಿದ್ದಾರೆಂದರೆ, ಅದನ್ನು ನಾವು ಯಾವ ರೀತಿ ಅಳವಡಿಸಿಕೊಳ್ಳಬಹುದು ಅಂತಾದರೆ, ಕೃತೋಪವಾಸಯೇ ತಸ್ಯಾಂ ಶಿವಂ ಅರ್ಚಂತಿ ಜಾಗೃತ ಬಿಲ್ವ ಪತ್ರೈಶ ಚತುರ್ಯಾಮಂ ತೇಯಾಂತಿ ಶಿವತುಲ್ಯತಾಂ ಅಂತ ಹೇಳಿದ್ದಾರೆ. ಅಂದರೆ ಬಿಲ್ವಪತ್ರ ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತುಂಟು. ಒಂದು ಎಲೆಗೆ ಅಥವಾ ಒಂದು ಎಲೆ ಅಂತೇಳಿದರೆ ಆ 3 ದಳಗಳು ಬರ್ತವೆ. ಅಂತಹ ಒಂದು ಬಿಲ್ವಪತ್ರೆಯಿಂದ ಶಿವನನ್ನು ಅರ್ಚಿಸಬೇಕು. ಹಾಗಾದರೆ ಹೇಗೆ? ಮೊದಲೇ ಹೇಳಿದ ಹಾಗೆ ಹಗಲಿನಲ್ಲಿ ಉಪವಾಸವಿತ್ತು, ರಾತ್ರಿಯಲ್ಲಿ ಜಾಗರಣೆ ಇರುತ್ತಾ ಶಿವನನ್ನು ಬಿಲ್ವಪತ್ರೆಯಿಂದ ನಾವು ಅರ್ಚಿಸಬೇಕು. ಆಗ ನಮಗೆ ವಿಶೇಷವಾದಂತಹ ಶಿವನ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗಾದರೆ ಇಲ್ಲಿ ನಾವು ಆ ಶಿವರಾತ್ರಿಯನ್ನು 4 ಯಾಮಗಳನ್ನಾಗಿ ವಿಭಾಗ ಮಾಡಿದ್ದೇವೆ. ಹೇಗೆ? ರಾತ್ರಿ 6ರಿಂದ 9, 9ರಿಂದ 12, 12ರಿಂದ 3, 3ರಿಂದ 6 ಹೀಗೆ ಇವು 4 ಯಾಮಗಳಾಗುತ್ತವೆ. ಒಂದು ರಾತ್ರಿಯಿಂದ ಬೆಳಿಗ್ಗೆ 6ರವರೆಗೆ ಆ ಒಂದು ವೃತವನ್ನು ನಾವು ಆಚರಿಸುವಂಥ ಸಮಯ. ಅಶಕ್ತರಿಗೆ ಅಥವಾ ನಮಗೆ ಸಾಧ್ಯ ಇಲ್ಲ ಅಂತ ಹೇಳುವವರಿಗೆ ಈ ರೀತಿಯಾಗಿ ಈ 4 ಯಾಮಗಳನ್ನು ವಿಭಾಗ ಮಾಡಿರುವಂಥದ್ದು. 6ರಿಂದ ರಾತ್ರಿ 9 ಗಂಟೆಯವರೆಗೆ ನಾವು ಆರಾಧನೆಯನ್ನು ಮಾಡಿದರೆ ಒಂದು ರೀತಿಯಾದಂಥ ಫಲಗಳು ಸಿಗ್ತವೆ. ಹಾಗೆ 9 ಗಂಟೆಯಿಂದ 12 ಗಂಟೆವರೆಗೆ ಆರಾಧನೆಯನ್ನು ಮಾಡಿದರೆ ಇನ್ನೂ ಹೆಚ್ಚಿನದಾದ್ದು. ಹೀಗೆ ಇಡೀ ರಾತ್ರಿ ಅಂದರೆ ಮರುದಿನ ಬೆಳಿಗ್ಗೆ 6ರವರೆಗೆ ನಾವು ಆತನನ್ನು ಅರ್ಚಿಸಿದಾಗ ನಮಗೆ ಪೂರ್ಣವಾದಂತಹ ಫಲವು ಲಭ್ಯವಾಗುತ್ತದೆ. ಇದರಿಂದ ನಾವು ಹೆಚ್ಚಿನದಾದಂಥ ಸುಕೃತಿಯನ್ನು ಪಡ್ಕೊಳ್ಬೋದು. ಮತ್ತು ಈ ರೀತಿಯಾಗಿ ಒಂದು ದಿನ ನಾವು ಅವನನ್ನು ಪೂಜೆ ಮಾಡಿತಂತಾದರೆ, ಈ ವ್ರತವನ್ನು ಪಾಲಿಸಿತಂತಾದರೆ 1 ವರ್ಷಗಳ ಕಾಲ ನಾವು ಶಿವನನ್ನು ಪೂಜಿಸಿದಂತಹ ಫಲವು ಆ ದಿನ ನಮಗೆ ಲಭ್ಯವಾಗುತ್ತದೆ. ಹಾಗೆ ಪುನರ್ಜನ್ಮ ಅಂತ ಹೇಳುವಂಥದ್ದು ಅಂತಹವನಿಗೆ ಇರುವುದಿಲ್ಲ. ಆದರೆ ಹೆಚ್ಚಿನವರು ನಾವು ಮಾಡಿದ್ದೇವೆ ಅಂತ ತಿಳ್ಕೊಳ್ಬೋದು. ಆದರೆ ಅನನ್ಯ ಭಕ್ತಿಯಿಂದ ಇರಬೇಕು. ನಾವು ಮರೆತು ನಮಗೆ ಆಗ ಬೇರೆ ಯಾವುದೇ ವಿಚಾರಗಳು ನಮ್ಮ ಮನಸ್ಸಿಗೆ ಬರಬಾರ್ದು. ಆತ್ಮವನ್ನು ಸಂಪೂರ್ಣವಾಗಿ ಭಗವಂತನ ಮೇಲೆ ಅರ್ಪಿಸಿ ಅಂತಹ ಭಕ್ತಿಯಿಂದ ಮಾತ್ರ ನಾವು ಈ ರೀತಿಯಾದಂಥ ಫಲವನ್ನು ಪಡ್ಕೊಳ್ಬೋದು. ಕಾಟಾಚಾರಕ್ಕೆ ಹಗಲಿನಲ್ಲಿ ಉಪವಾಸ ಮಾಡಿ ಏನೇನೋ ತಿಂದುಕೊಂಡು ರಾತ್ರಿಗಿಡೀ ಸುಮ್ಮನೆ ಏನೋ ಮನರಂಜನೆ ಕಾರ್ಯಕ್ರಮಗಳನ್ನು ನೋಡಿ ನಾವು ವ್ರತವನ್ನು ಆಚರಿಸಲಿಕ್ಕೆ ಆಗುವುದಿಲ್ಲ. ಪ್ರತಿ ಕ್ಷಣವೂ ಆ ಬಿಲ್ವಪತ್ರೆಯಿಂದ ಶಿವನನ್ನು ಅರ್ಚಿಸಿ ಆತನನ್ನು ಮೆಚ್ಚಿಸಿ ನಾವು ಸುಕೃತಿಯನ್ನು ಪಡ್ಕೊಳ್ಳಬೇಕು ಅಂತ ಹೇಳಿ ಅಲ್ಲಿ ಋಷಿಮುನಿಗಳು ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಹಾಗಾದರೆ ಅಂದಿನ ವಿಶೇಷತೆಗೇನು ನೋಡಿ. ನಾವು ಕೃಷ್ಣಾಷ್ಟಮಿ ಆಗಲಿ, ನವರಾತ್ರಿಯ ಸಂದರ್ಭದಲ್ಲಿ ನವದುರ್ಗೆಯನ್ನಾಗಲಿ, ಹೀಗೆ ಹಬ್ಬ ಹರಿದಿನಗಳಲ್ಲಿ ನಾನಾ ದೇವತೆಗಳನ್ನು ಅರ್ಚಿಸುವಂಥದ್ದು ಹಾಗೂ ಪೂಜಿಸುವಂಥದ್ದು ಇದೆ. ಆದರೆ ಈ ಮಹಾಶಿವರಾತ್ರಿಯಂದು ಇಡೀ ಪ್ರಕೃತಿಯೇ ಶಿವಮಯವಾಗಿರುತ್ತದೆ. ಇದು ಬಹಳ ವಿಶೇಷ. ನಿಮಗೆ ಶಿವ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಆಗಲಿಲ್ಲ, ಪೂಜಿಸಲಿಕ್ಕೆ ಆಗಲಿಲ್ಲ, ನಿಮ್ಮ ಮನೆ ಹತ್ತಿರ ಇರುವ ಒಂದು ಕಲ್ಲನ್ನಾದರೂ ತೆಗೆದುಕೊಂಡು ಅದರಲ್ಲಿ ಶಿವನನ್ನು ಕಂಡು ಬಿಲ್ವಪತ್ರೆಯಿಂದಲೋ ಅಥವಾ ಇನ್ನಿತರ ಯಾವುದೋ ಒಂದು ಲಭ್ಯವಾದಂಥ ಪುಷ್ಪಗಳಿಂದ ಅದೇ ಶಿವಲಿಂಗವೆಂದು ನಾವು ಭಾವಿಸಿ ಶಿವನನ್ನು ನಾವು ಪ್ರತಿಷ್ಠಾಪಿಸಿ ಅಲ್ಲಿ ಅರ್ಚಿಸಿತ್ತಂತಾದರೆ ಶಿವಪೂಜೆಯನ್ನು ನಾವು ದೇವಸ್ಥಾನಗಳಿಗೆ ಹೋಗಿ ಮಾಡಿದಂತಹ ಫಲವೇ ಅಲ್ಲಿ ಲಭ್ಯವಾಗುತ್ತದೆ. ಇದು ಬಹಳಷ್ಟು ವಿಶೇಷ. ಅಂದರೆ ಸ್ಥಾವರ ಜಂಗಮಗಳಲ್ಲಿ ಶಿವನ ವಿಶೇಷವಾದಂಥ ಸಾನ್ನಿಧ್ಯ ಮಹಾಶಿವರಾತ್ರಿ ಎಂದು ಇರುತ್ತದೆ. ಇದು ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಇದು ವಿಶೇಷವಾದಂಥ ನೋಡಿ. ಇದಕ್ಕೊಂದು ಸಣ್ಣದಾದಂಥ ಉದಾಹರಣೆಯನ್ನು ಕೊಡುವುದಿದ್ದರೆ, ದೇವಸ್ಥಾನದ ಮುಂದೆ ಒಬ್ಬ ಭಿಕ್ಷುಕನು ಭಿಕ್ಷೆಗಾಗಿ ಅಲ್ಲಿ ಕಾದು ಕುಳಿತಿದ್ದ. ಅಂದು ಮಹಾಶಿವರಾತ್ರಿ ಆದ್ದರಿಂದ ಎಲ್ಲರೂ ಉಪವಾಸ ವ್ರತವನ್ನು ಆಚರಿಸುವುದರಿಂದ ಆಗ ಆ ಭಿಕ್ಷುಕನಿಗೆ ಕೊಡಲಿಕ್ಕೆ ಅವರಲ್ಲಿ ಏನೂ ಇರಲಿಲ್ಲ.
ದೇವರ ಸ್ಥಾನಕ್ಕೆ ಹೋಗಿ ಅಲ್ಲಿ ಪಡ್ಕೊಂಡು ಬಂದಂತಹ ಬಿಲ್ವ ಪತ್ರದನ್ನೇ ಅವರು ಪಡ್ಕೊಂಡು ಬಂದಿದ್ದರು. ಅದನ್ನೇ ಆ ಭಿಕ್ಷುಕನ ಬುಟ್ಟಿಗೆ ಹಾಕಿ ಹೋಗ್ತಾರಂತೆ. ಇದರಿಂದ ಕೋಪಗೊಂಡಂತಹ ಭಿಕ್ಷುಕ ಆ ಎಲೆಯನ್ನು ತೆಗೆದು ಒಂದು ಕಲ್ಲಿನ ಮೇಲೆ ಎಸೆದು ಬಿಡ್ತಾನಂತೆ. ಇದು ಯಾಕೆ ಬೇಕು ನನಗೆ, ಇದೇನು ತಿನ್ನಲಿಕ್ಕಾಗ್ತದಂತ. ಆದರೆ ಆತನು ಅದುವರೆಗೂ ಉಪವಾಸವಿದ್ದು ಆ ಬಿಲ್ವಪತ್ರೆಯನ್ನು ಒಂದು ಕಲ್ಲಿನ ಮೇಲೆ ಎಸೆದ ಕಾರಣ ಈ ಪ್ರಕೃತಿ, ಈ ಸ್ಥಾವರ ಅಂತೇಳುವಂಥದ್ದು ಜಂಗಮ ಎಲ್ಲವೂ ಶಿವಮಯವೂ ಅಂದು ಆಗಿರುವುದರಿಂದ ಅಲ್ಲಿ ಶಿವ ಸಾನ್ನಿಧ್ಯ ಇದ್ದದ್ದರಿಂದ ಈತನ ಚಿತ್ತಶುದ್ಧಿಯಾಗಿ ಅಂದು ಆತ ಶಿವನನ್ನು ಪೂಜೆ ಮಾಡಿದಂತಹ ವಿಶೇಷವಾದಂಥ ಶಿವನ ಅನುಗ್ರಹಕ್ಕೆ ಅಲ್ಲಿ ಆ ಭಿಕ್ಷುಕನು ಪಾತ್ರನಾಗ್ತಾನಂತೆ. ಅಂದರೆ ಪ್ರಕೃತಿ ಎಲ್ಲವೂ ಕೂಡ ಅಂದು ಶಿವಮಯವಾಗಿರುತ್ತದೆ. ಸರ್ವಂ ಶಿವಮಯಂ ಜಗತ್ತು ಅಂತ ಹೇಳುವುದಕ್ಕೆ ಆ ದಿನವು ಅನ್ವರ್ಥನಾಮವಾಗಿ ಅಲ್ಲಿ ನಾವು ಕಾಣ್ತೇವೆ. ಹಾಗೆ ಶಿವ ದೇವಾಲಯದಲ್ಲಿ ನಾವು ಪೂಜಿಸಿದರೆ ಏನು ಫಲಗಳು ಸಿಗ್ತವೆ, ಪೂಜಿಸಿದ್ದರಿಂದ ನಮಗೆ ಏನು ಲಾಭಗಳು ಸಿಗ್ತವೆ ಅಂದರೆ ಶಿವನು ಭುಕ್ತಿ ಮತ್ತು ಮುಕ್ತಿ ಇವೆರಡಕ್ಕೂ ಆತನು ಕಾರಣನಾಗ್ತಾನೆ. ಶಿವ ಪೂಜೆ ಮಾಡಿದ್ದರಿಂದ ನಾವು ಅದರಿಂದ ಹೆಚ್ಚಿನದಾದಂಥ ಪ್ರಯೋಜನವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಉಂಟು. ಹಾಗೆ ಅಲ್ಲಿ ಹೇಳ್ತಾರೆ, ಮಹಾಶಿವರಾತ್ರಿಯಂದು ನೀವು ಯಜ್ಞ, ಹವನ, ಹೋಮ ಈ ರೀತಿಯಾದಂಥ ಯಾವುದೇ ಇತರ ವ್ರತಗಳನ್ನು ನೀವು ಮಾಡಿದರು, ಅದು ಎಷ್ಟೇ ಖರ್ಚು ವೆಚ್ಚದ್ದಾಗಿರಲಿ, ದೊಡ್ಡ ಪ್ರಮಾಣದಲ್ಲಿರಲಿ, ಆ ವ್ರತಕ್ಕಿಂತ ಶಿವನನ್ನು ಆರಾಧನೆ ಮಾಡಿದಂತಹ ಫಲವು ಅದಕ್ಕಿಂತ 1 ಕೋಟಿ ಸಂಖ್ಯೆಯಲ್ಲಿ ಹೆಚ್ಚಾಗುವುದಂತೆ. ನೀವು ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿರ್ಬೋದು, ಆದರೆ ಅಂದಿನ ಶಿವಪೂಜೆ ಅಂತೇಳುವುದು ನೀವು ಮಾಡಿದ ಇತರ ಪುಣ್ಯ ಫಲಕ್ಕಿಂತ ಇದು 1 ಕೋಟಿ ಅಧಿಕ ಸಂಖ್ಯೆಯಲ್ಲಿ ಆಗಿರುತ್ತದೆ. ಇದನ್ನು ವೀಕ್ಷಕರೆಲ್ಲರೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಯಾಕಂದರೆ ಇಂದು ಶಿವರಾತ್ರಿಯಂದು ಶಿವನ ಆರಾಧನೆಗೆ ಮಾತ್ರ ಇಂದು ಪ್ರಾಶಸ್ತವಾದಂತಹ ದಿನ. ಇತರ ದೇವತೆಗಳನ್ನು ಪೂಜೆ ಮಾಡಬಾರ್ದು ಅಂತಲ್ಲ, ಮಾಡಿದರೆ ಅದರ ಫಲ ಅಂತೇಳುವಂಥದ್ದು ಸ್ವಲ್ಪ ಕಡಿಮೆ ಆಗಿರ್ತದೆ. ಈ ಪೂಜೆಗಿಂತ ಶಿವಪೂಜೆ 1 ಕೋಟಿ ಸಂಖ್ಯೆಯಷ್ಟು ಹೆಚ್ಚಿನದಾದಂತಹ ಫಲವನ್ನು ನಿಮಗೆ ನೀಡುವಂಥದ್ದು, ನಿಮಗೆ ಲಭ್ಯವಾಗುವಂಥದ್ದು. ಹಾಗಾಗಿ ಶಿವನನ್ನು ಹೇಗೆ ಪೂಜಿಸಬೇಕು ಎಂಬುದನ್ನು ನಾವು ಹಿಂದಿನ ಪ್ರಾಜ್ಞರು ಋಷಿಮುನಿಗಳು ಹಾಕಿಕೊಟ್ಟಂಥ ಮಾರ್ಗದಂತೆ ಸೂಕ್ಷ್ಮವಾಗಿ 1-2 ಮಾತುಗಳಲ್ಲಿ ನಾವು ಹೇಳುವುದಾದರೆ, ಶಿವನನ್ನು ಒಂದು ವೇಳೆ ಬಿಲ್ವಪತ್ರೆ ಮರವು ಅಥವಾ ಎಲೆಗಳು ಲಭ್ಯವಾಗದಿದ್ದ ಪಕ್ಷದಲ್ಲಿ ತುಂಬೆ ಹೂವಿನಿಂದ ಅರ್ಚಿಸಿದರೂ ಕೂಡ ಶಿವನು ಪ್ರಿಯನಾಗ್ತಾನೆ. ಎಕ್ಕದ ಗಿಡದಲ್ಲಿ ಬರತಕ್ಕಂಥ ಹೂವಿನಿಂದಲೂ ಅರ್ಚಿಸಿದರೂ ಆತನು ಸುಪ್ರೀತಗೊಳ್ಳುತ್ತಾನೆ. ಹಾಗೆಯೇ ಲಿಂಗರೂಪಿಯಾದಂತಹ ಶಿವನನ್ನು ಅಂದು ಕಪಿಲ ಬಣ್ಣದ ಹಸುವಿನಿಂದ ಹಾಲಿನಿಂದ ರುದ್ರವನ್ನು ಪಠಣ ಮಾಡುತ್ತಾ ಅಂದು ವಿಶೇಷವಾಗಿ ನೀವು ಪೂಜೆಯನ್ನು ಸಲ್ಲಿಸುವುದು ಅಂದು ಶಿವನಿಗೆ ಅತ್ಯಂತ ಪ್ರಿಯವಾಗುತ್ತದೆ. ಇಲ್ಲಿ ಹೇಳಿದರೆ ಕಪಿಲ ಬಣ್ಣದ ಹಸುವಿನ ಹಾಲಿನಿಂದ ಲಿಂಗರೂಪಿಯಾದಂಥ ಶಿವನನ್ನು ಪೂಜಿಸಬೇಕು ಅಂತ. ಹಾಗಾದರೆ ಈ ರೀತಿಯಾಗಿ ಮಾಡಿದಂತಹ ಪೂಜೆಯಿಂದ, ರುದ್ರ ಪಠಣದೊಂದಿಗೆ ಮಾಡಿದಂಥ ಅಭಿಷೇಕದಿಂದ ಬ್ರಹ್ಮ ಹತ್ಯಾದಿ ಇತ್ಯಾದಿ ದೋಷಗಳನ್ನು ನಾವು ಕಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ನಾವು ದಿನನಿತ್ಯವೂ ಮಾಡುವ ನಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದಾದರೂ ಒಂದು ರೀತಿಯಾದಂತಹ ದೋಷವನ್ನು ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಪಡ್ಕೊಳ್ತೇವೆ. ಹಾಗಾದರೆ ಹೀಗೆ ಮಾಡಿದಂತಹ ಪಾಪಗಳನ್ನು, ದೋಷಗಳನ್ನು ಕಳ್ಕೊಳ್ಳಿಕ್ಕೆ ಇದು ಅತ್ಯಂತ ಪ್ರಶಸ್ತ ಕಾಲ. ಬ್ರಹ್ಮಹತ್ಯಾ ದೋಷದಂತಹ ದೋಷಗಳೇ ಈ ರುದ್ರಪಠಣದಿಂದ ಕಪಿಲವರ್ಣದೆಂಬಂತಹ ಹಸುವಿನ ಹಾಲಿನಿಂದ ನಾವು ಅಭಿಷೇಕ ಮಾಡಿ ಅವನನ್ನು ಅರ್ಚಿಸಿದಾಗ ಅವನು ಸಂಪೂರ್ಣವಾಗಿ ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಎಂಬುದನ್ನು ನಾವು ಕಾಣಬಹುದು. ನೋಡಿ, ಸಾಮಾನ್ಯವಾಗಿ ಮನುಷ್ಯರಿಗೆ ರೋಗ ಬಾಧೆಗಳು, ಮನುಷ್ಯನು ನಾನಾ ರೀತಿಯಾದಂಥ ತಾಪತ್ರಯಗಳಿಗೆ, ತೊಂದರೆಗಳಿಗೆ ಅನುದಿನವೂ ಒಳಗಾಗ್ತಾನೆ. ಅದರಲ್ಲೂ ಕೂಡ ಹೆಚ್ಚಾಗಿ ಬಳಲುವಂಥದ್ದು ರೋಗಕ್ಕೆ, ಆದಿವ್ಯಾಧಿ ಅಂತ ಹೇಳ್ತೇವೆ. ಅಂದರೆ ಈಗ ಬಂದಂಥ ಕೆಲವು ರೋಗಗಳಿಗೆ ನಾವು ಮದ್ದನ್ನು ಮಾಡಿದರೆ ಗುಣಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಆದರೆ ನಾವು ಈ ಸಮಾಜದಲ್ಲಿ, ಈ ಪ್ರಪಂಚದಲ್ಲಿ ಕಾಣ್ತಾ ಇದ್ದೇವೆ, ಅನೇಕ ರೋಗಗಳನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವುದೇ ರೀತಿಯಾದಂಥ ಎಷ್ಟೇ ಪ್ರವೀಣರಾದಂಥ ವೈದ್ಯರ ಬಳಿಗೆ ಹೋದರೂ ಕೂಡ ಅವರಲ್ಲಿ ಮದ್ದನ್ನು ನಾವು ಮಾಡಿಕೊಂಡರೂ ಕೂಡ ಆ ಕಾಯಿಲೆಗಳನ್ನು, ರೋಗಗಳನ್ನು ಗುಣಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾದರೆ ಯಾಕೆ ಇದು ಸಾಧ್ಯವಿಲ್ಲ? ಅದನ್ನೇ ಇಲ್ಲಿ ಪ್ರಾಜ್ಞರು ಹೇಳ್ತಾರೆ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧತೆ ಅಂತ. ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಕೆಟ್ಟ ಕರ್ಮವು ಈ ಜನ್ಮದಲ್ಲಿ ಅದು ನಮಗೆ ರೋಗ ರೂಪದಿಂದ ಅದು ಬಾಧಿಸುತ್ತದೆ. ಹಾಗಾಗಿ ಯಾವುದೇ ರೀತಿಯಾದಂಥ ವೈದ್ಯರು ಎಷ್ಟೇ ಒಳ್ಳೆಯ ಮದ್ದನ್ನು ಕೊಟ್ಟರೂ ಕೂಡ ಅದನ್ನು ಗುಣ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೆ ನೀವು ಒಳ್ಳೆಯದನ್ನು ಮಾಡಿದರೂ ಕೂಡ ಆ ಸುಕೃತಿಯ ಫಲವನ್ನು ಈಗ ನಾವು ಉಣ್ಣುವಂಥದ್ದು. ಕೆಲವರು ದೇವಸ್ಥಾನಕ್ಕೆ ಹೋಗುವುದಿಲ್ಲ, ಪೂಜೆಯನ್ನು ಮಾಡುವುದಿಲ್ಲ, ಪುನಸ್ಕಾರ ಮಾಡುವುದಿಲ್ಲ, ದಾನ ಧರ್ಮ ಯಾವುದೂ ಮಾಡುವುದಿಲ್ಲ, ಆದರೂ ಚೆನ್ನಾಗಿರ್ತಾರೆ. ಯಾಕಂದರೆ ಅದೇ ಪೂರ್ವಜನ್ಮದ ಕೃತ
ಪೂರ್ವಜನ್ಮದಲ್ಲಿ ಮಾಡಿದಂತಹ ಪುಣ್ಯದ ಫಲವನ್ನು ಅನುಭವಿಸುವಂಥದ್ದು. ಹಾಗಾದರೆ ಇದನ್ನು ನಾವು ಹೇಗೆ ನಂಬಬೇಕು? ಖಾಲಿ ಹೇಳಿದರೆ ಆಗಲಿಕ್ಕಿಲ್ಲ. ಒಂದೆರಡು ಉದಾಹರಣೆಯನ್ನು ಇಲ್ಲಿ ನಾವು ಕೊಡುವುದಾದರೆ, ಒಬ್ಬ ಹುಟ್ಟು ಕುರುಡ ಇದ್ದಾನೆ. ಹುಟ್ಟುತ್ತಲೇ ಆತ ಕುರುಡ, ಅವನಿಗೆ ಕಿವಿ ಕೇಳಿಸುವುದಿಲ್ಲ. ಹಾಗಾದರೆ ಯಾಕೆ ಹೀಗಾಯಿತು? ಇದರ ಬಗ್ಗೆ, ಇದರ ಹಿನ್ನೆಲೆಯನ್ನು ವಿಮರ್ಶೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಕಂಡು ಬಂದಂಥ ಸತ್ಯ, ಆತ ಹಿಂದಿನ ಜನ್ಮದಲ್ಲಿ ಆತ ಅತ್ಯಂತ ಧನಿಕನಾಗಿದ್ದ, ಶ್ರೀಮಂತನಾಗಿದ್ದ, ಅತ್ಯಂತ ಕಡು ಬಡತನದಲ್ಲಿದ್ದು ನಿಜವಾಗಿ ಸಹಾಯವು ಅಪೇಕ್ಷಿಸಿ ಬಂದಂಥವರಿಗೆ ಅವರು ಎಷ್ಟೇ ಅಂಗಲಾಚಿ ಬೇಡಿಕೊಂಡರೂ ಕೂಡ ಇವನ ಕಿವಿ ಅಂತ ಹೇಳುವಂಥದ್ದು ಆಗ ಅವರ ಧ್ವನಿಗೆ ಅದು ಕೇಳಿಸಲಿಲ್ಲ. ಅವರಿಗೆ ಯಾವುದೇ ರೀತಿಯ ಸಹಾಯವನ್ನು ಮಾಡಲಿಲ್ಲ, ಕಿವುಡನಂತೆ ವರ್ತಿಸಿದ. ಆದ್ದರಿಂದ ಈ ಜನ್ಮದಲ್ಲಿ ಆತ ಕಿವುಡನಾಗಿ ಹುಡ್ತಾನೆ. ಇದು ಒಂದು ಉದಾಹರಣೆ ಆಗಿದರೆ, ಇನ್ನೊಬ್ಬನಿಗೆ ಬೆನ್ನು ಮೂಳೆಯ ಕ್ಯಾನ್ಸರ್, ಬೆನ್ನು ಮೂಳೆಯ ಕ್ಷಯರೋಗ ಇತ್ಯಾದಿಗಳು ಈ ಜನ್ಮದಲ್ಲಿ ಬಂತು. ಅದನ್ನು ಗುಣಪಡಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾದರೆ ಇದರ ಹಿನ್ನೆಲೆ ಯಾಕಿರ್ಬೋದು, ಈ ರೀತಿ ಯಾಕೆ ಉಂಟು ಎಂಬುದನ್ನು ವಿಮರ್ಶೆ ಮಾಡಲಾಗಿ ಆತ ಹಿಂದಿನ ಜನ್ಮದಲ್ಲಿ ಕಂಡವರನ್ನು ಅಗತ್ಯ ಇದ್ದು ಅಗತ್ಯ ಇಲ್ಲದಿದ್ದರೂ ನಿಂದನೀಯವಾದಂಥ ಚುಚ್ಚು ಮಾತುಗಳಿಂದ ಅವರನ್ನು ನೋಯಿಸ್ತಾ ಇದ್ದ. ಇದರಿಂದ ಬಹಳಷ್ಟು ನೊಂದುಕೊಳ್ತಾ ಇದ್ರು. ಆ ಪರಿಣಾಮವಾಗಿ ಈ ಜನ್ಮದಲ್ಲಿ ಆತ ಆ ಬೆನ್ನು ಮೂಳೆಯ ಕ್ಯಾನ್ಸರ್ನಿಂದ ಆತ ಬಳಲುವಂಥ ಪರಿಸ್ಥಿತಿ ಬಂತು. ಹಾಗಾದರೆ ಇನ್ನೊಂದು ನಾವು ಉದಾಹರಣೆಯನ್ನು ನೋಡುವುದಿದ್ದರೆ, 11 ವರ್ಷವಾದರೂ ಕೂಡ ಹಾಸಿಗೆಯಲ್ಲಿ ಮೂತ್ರವನ್ನು ಮಾಡಿಕೊಳ್ಳುವಂಥ ರೋಗವನ್ನು ಒಬ್ಬ ಅನುಭವಿಸುತ್ತಿದ್ದ. ಅವನ ಹಿಂದಿನ ಜನ್ಮವನ್ನು ವಿಮರ್ಶೆ ಮಾಡಿದಂಥ ಸಂದರ್ಭದಲ್ಲಿ ಆಗ ಕಂಡುಕೊಂಡಂತಹ ಸತ್ಯ ಏನೆಂದರೆ, ಆತ ಹಿಂದಿನ ಜನ್ಮದಲ್ಲಿ ಮಂತ್ರಿಯಾಗಿದ್ದ. ಶಿಕ್ಷೆಗೆ ಒಳಗಾದಂತಹ ಕೈದಿಗಳನ್ನು ನೀರಿಗೆ ಧುಮುಕಿ ಅವರನ್ನು ನೀರಿಗೆ ದೂಡಿಸಿ ಅವರು ವಿಕೃತವಾದಂಥ ಆನಂದವನ್ನು ಪಡ್ತಿದ್ದ. ಅವರು ಕಷ್ಟಪಡುವಾಗ ಅವರ ಬೊಬ್ಬೆಯನ್ನು ಕೇಳಿ ವಿಕೃತವಾದಂಥ ಆನಂದ ಪಡುವಂಥದ್ದು. ಹಾಗಾಗಿ ಈ ಜನ್ಮದಲ್ಲಿ ಆತ ಮೂತ್ರದ ಹೊಳೆಯಲ್ಲಿ ಬಿದ್ದು ಒದ್ದಾಡುವಂಥ ಪರಿಸ್ಥಿತಿ ಹೀಗೆ ಬರ್ತದೆ. ಇದು ಕೆಟ್ಟದ್ದು. ಹಾಗೆ ನೀವು ಕೆಟ್ಟದ್ದೇ ಹೇಳಿದ್ರಿ, ಒಳ್ಳೆಯದಾಗುವುದಿಲ್ವ ಅಂತ. ಒಳ್ಳೆಯದು ಉಂಟು. ಹಿಂದಿನ ಜನ್ಮದಲ್ಲಿ ಒಬ್ಬಳು ಕುಷ್ಠರೋಗಿಗಳ ಸೇವೆಯನ್ನು ನಿಸ್ವಾರ್ಥದಿಂದ ಮಾಡಿ ಆಕೆ ಬಹಳಷ್ಟು ಸೇವೆಯನ್ನು ಮಾಡಿಟ್ಲು. ಈ ಜನ್ಮದಲ್ಲಿ ಅವಳ ಹಸ್ತ ಅಂತೇಳುವಂಥದ್ದು ಅಷ್ಟು ಸುಂದರವಾಗಿತ್ತು. ಛಾಯಾಚಿತ್ರಗಾರರು ಹಾಗೂ ಜಾಹೀರಾತುದಾರರು ಅವಳ ಹಸ್ತಕ್ಕೆ ಮುಗಿಬೀಳ್ತಿದ್ರಂತೆ. ಯಾಕಂದರೆ ಅಷ್ಟು ಸುಂದರವಾದಂಥ ಹಸ್ತ ಅವರಿಗೆ ಬೇಕಾಗಿತ್ತು. ಅದನ್ನು ಜಾಹೀರಾತಿಗಾಗಿ ಉಪಯೋಗ ಮಾಡ್ತಿದ್ರು. ಹಾಗಾದರೆ ಇದಕ್ಕೆ ಹೇಗೆ ಸಾಧ್ಯ ಎಂಬುದನ್ನು ವಿಮರ್ಶೆ ಮಾಡಿದಾಗ, ಅವಳು ಹಿಂದಿನ ಜನ್ಮದಲ್ಲಿ ಕುಷ್ಠರೋಗಿಗಳ ಸೇವೆಯನ್ನು ಮಾಡಿದ್ದೇ ಈ ಜನ್ಮದಲ್ಲಿ ಆಕೆ ಇಂತಹ ಒಂದು ವೈಭೋಗವನ್ನು, ಸುಕೃತಿಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ. ಆದ್ದರಿಂದ ಅದನ್ನೇ ಹೇಳುವಂಥದ್ದು ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧತೆ ಅಂತ. ಹಾಗಾದರೆ ಇದಕ್ಕೆ ಕೊನೆಗೆಂದು, ಇದಕ್ಕೆ ಔಷಧಿ ಎಂದು ಡಾಕ್ಟರ್ ಹತ್ರ ಆಗುವುದಿಲ್ಲ. ಹಾಗಾದರೆ ಅಂತಹವರ ಕಾಯಿಲೆಗಳು ಗುಣ ಆಗುವುದು ಹೇಗೆಂದರೆ, ಅದು ಸರ್ವಶಕ್ತನಾದಂತಹ ರುದ್ರದೇವರಿಂದ ಮಾತ್ರ ಸಾಧ್ಯ. ಅಂತಹ ಕಾಯಿಲೆಯನ್ನು, ಅಂತಹ ವ್ಯಾಧಿಯನ್ನು ಆ ರುದ್ರದೇವರು ಬಗೆಹರಿಸಬೇಕು. ಹಾಗಾದರೆ ಹೇಗೆ ಅದು ಅಂದರೆ, ಆದಿದೇವನಾದಂತಹ ರುದ್ರನು ಅಲ್ಲಿ ರುದಂ ದ್ರಾವಯತಿ ಇತಿ ರುದ್ರ ಅಂತ ಹೇಳ್ತಾರೆ. ಅಂದರೆ ರುದ್ರನು ಕಷ್ಟಗಳನ್ನು ಪರಿಹರಿಸಿ ಆತ ಸುಕೃತಿಯನ್ನು ನೀಡುವವನೆಂದ ಅರ್ಥ. ಅದಕ್ಕಾಗಿ ನಾವು ಕಂಡುಕೊಂಡಂಥ ಪರಿಹಾರ ರುದ್ರದೇವರನ್ನು ಕುರಿತು ನಾವು ರುದ್ರಾಭಿಷೇಕವನ್ನು ಮಾಡಿಸುವಂಥದ್ದು, ರುದ್ರ ಪಾರಾಯಣವನ್ನು ಮಾಡಿಸುವಂಥದ್ದು. ಇದು ಆ ರುದ್ರದೇವನ ಅನುಗ್ರಹವನ್ನು ಪಡೆದುಕೊಳ್ಳುವಂತಹ ಕ್ರಮ ಆಗಿರ್ತದೆ. ಹಾಗಾದರೆ ಹೇಗೆ ರುದ್ರವನ್ನು ಪಠನ ಮಾಡಬೇಕು, ಹೇಗೆ ಅದರಿಂದ ನಾವು ಪ್ರಯೋಜನವನ್ನು ಪಡಬೇಕು ಅಂದರೆ, ಅದರಲ್ಲೂ ಕೂಡ ಒಂದು ರೀತಿಯ ಕ್ರಮವಿದೆ, ವಿಧವಿದೆ. ಅಂದರೆ ಮುಖ್ಯವಾಗಿ ಒಂದು ಬಾರಿ ರುದ್ರನನ್ನು ಪಠಿಸುವುದಕ್ಕೆ ನಾವು ಉರುವು ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಒಂದು ಬಾರಿ ವೃದ್ಧವನ್ನು ಪಠಿಸುವುದು, ಇದರಿಂದ ನಾವು ಹೆಚ್ಚಿನದಾದಂಥ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಹಾಗೆ ಇನ್ನು 11 ಬಾರಿ ರುದ್ರಾಭಿಷೇಕವನ್ನು ಅಥವಾ ರುದ್ರಾಭಿಷೇಕವನ್ನು ಮಾಡಿಸುವುದಂದರೆ, ಅಲ್ಲಿ ಏಕಾದಶ ರುದ್ರದಿಂದ ಅಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಿದಾಗ ನಾವು ವಿಶೇಷವಾದಂಥ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಇನ್ನೂ ಹೆಚ್ಚಿನದಾದಂಥ ಪುಣ್ಯವನ್ನು ನಾವು ಪಡ್ಕೊಳ್ಬೇಕು ಅಂತ ನಾವು ಇಚ್ಛೆ ಪಟ್ಟರೆ ಅದನ್ನು ಶತರುದ್ರ ಅಂತ ಹೇಳ್ತಾರೆ. ಶತರುದ್ರ ಅಂದರೆ 121 ಬಾರಿ ರುದ್ರ ಪಠಣೆಯನ್ನು ಮಾಡಬೇಕು. ಈ ರೀತಿಯಿಂದ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪಗಳನ್ನು ಅಲ್ಲಿ ಕಳೆದುಕೊಳ್ಳಿಕ್ಕೆ ರುದ್ರದೇವರ ಅನುಗ್ರಹದಿಂದ ಅಲ್ಲಿ ಸಾಧ್ಯವಾಗ್ತದೆ. ಹೀಗೆ ಕಾಯಿಲೆ ಬಂದಾಗ ಮಾತ್ರ ಅಲ್ಲ, ನಾವು ಎಲ್ಲವೂ ಸರಿಗಿದ್ದರೂ ಕೂಡ ರುದ್ರದೇವರನ್ನು ದಿನನಿತ್ಯವೂ ಪಠಿಸುವುದರ ಮೂಲಕ, ರುದ್ರವನ್ನು ಹೇಳುವುದರ ಮೂಲಕ ಇನ್ನೂ ಹೆಚ್ಚಿನದಾದಂತಹ
ಪ್ರಯೋಜನವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಉಂಟು. ಹಾಗಾದರೆ ನಿತ್ಯವೂ ರುದ್ರಪಠನವನ್ನು ಮಾಡುವವರು ಅಲ್ಲಿ ಹೇಳ್ತಾರೆ, ಚಮಕಂ ಚಮಕಂ ಚೈವ ಪೌರುಷಂ ಸೂಕ್ತಮೇವ ಚ ನಿತ್ರತ್ರಯ ಪ್ರಯಾಜಾನೋ ಬ್ರಹ್ಮಲೋಕೇ ಮಹೀಯತೆ ಅಂತ ಹೇಳ್ತಾರೆ. ಹಾಗಾದರೆ ರೋಗಗಳನ್ನು ಕಳ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಉಂಟು. ಹಾಗಾದರೆ ನಿತ್ಯವೂ ರುದ್ರವನ್ನು ಪಠನ ಮಾಡುವವನು ಮತ್ತೆ ಪುನಃ ಮರು ಹುಟ್ಟಿ ಬರಬೇಕು ಅಂತಿಲ್ಲ. ಆತ ಮತ್ತೆ ಈ ದೇಹವನ್ನು ತ್ಯಜಿಸಿದ ನಂತರ ಆತ ಬ್ರಹ್ಮನ ಸಾನ್ನಿಧ್ಯವನ್ನು ಪಡ್ಕೊಳ್ತಾನೆ, ಬ್ರಹ್ಮ ಲೋಕವನ್ನೇ ಹೊಂದುತ್ತಾನೆ ಎಂಬುದನ್ನು ಶ್ರುತಿಗಳು ಹೇಳ್ತಾವೆ. ಹಾಗೆ ಮುಂದಕ್ಕೆ ನಾವು ಸಾಮಾನ್ಯವಾಗಿ ಲಿಂಗ ಪೂಜೆಯನ್ನು ನಾವು ಮಾಡುವುದು ಕಾಣ್ತೀವಿ. ನಾವು ಹೆಚ್ಚಿನ ದೇವಸ್ಥಾನಗಳನ್ನು ನೋಡ್ತೇವೆ. ಎಲ್ಲ ದೇವಸ್ಥಾನದಲ್ಲೂ ಮೂರ್ತಿ ರೂಪದಲ್ಲಿ ಇಲ್ಲ, ಎಲ್ಲವೂ ಕೂಡ ಶಿವನ ಪೂಜೆ ಅಂತೇಳುವಂಥದ್ದು ಲಿಂಗ ರೂಪದಲ್ಲಿ ನಡೀತದೆ. ಹಾಗಾದರೆ ನಮ್ಮ ಮನಸ್ಸಿಗೆ ಬರ್ಬೋದು, ಲಿಂಗರೂಪಿಯಾಗಿ ಶಿವನನ್ನು ಯಾಕೆ ಅರ್ಚಿಸುತ್ತಾರೆ? ಶಿವರಾತ್ರಿಯ ಈ ಸಂದರ್ಭದಲ್ಲಿ ಅದನ್ನು ಅರಿತುಕೊಳ್ಳುವುದು ಶ್ರೇಷ್ಠ. ಒಂದನೆಯದಾಗಿ ಅದು. ಎರಡನೇದಾಗಿ ಮಹಾಶಿವರಾತ್ರಿ ಅಂತ ಹೇಳಿ ಯಾಕೆ ಇಂದು ಆಚರಣೆಯನ್ನು ಮಾಡ್ತಾರೆ, ಅದು ಯಾಕೆ ಆಚರಣೆಗೆ ಬಂತು? ಈ ಎರಡು ಪ್ರಶ್ನೆಗೂ ನಾವು ಉತ್ತರವನ್ನು ಕಂಡುಕೊಳ್ಳುವುದಾದರೆ, ಒಮ್ಮೆ ಬ್ರಹ್ಮದೇವರಿಗೂ ಅಲ್ಲಿ ವಿಷ್ಣು ದೇವರಿಗೂ ಯಾರು ನಮ್ಮೊಳಗೆ ಹೆಚ್ಚು, ನಮ್ಮೊಳಗೆ ಯಾರು ಶ್ರೇಷ್ಠರು ಎಂಬಂತಹ ವಿವಾದ ಉಂಟಾಯಿತು. ಈ ವಿವಾದ ಅಂತ ಹೇಳುವಂಥದ್ದು ಮುಂದೆ ಅದು ಯುದ್ಧಕ್ಕೆ ಮಾರ್ಪಟ್ಟು ಬಟ್ಟಿತು. ಯಾವಾಗಲೂ ಹಾಗೆ ನಾವು ಮಾತಿಗೆ ಮಾತು ಬೆಳೆಯೋದು, ಮಾತು ವಿಪರೀತ ಆದಾಗ ಅಲ್ಲಿ ಯುದ್ಧಕ್ಕೆ. ಅದೇ ರೀತಿ ಈ ಬ್ರಹ್ಮ ವಿಷ್ಣುಗಳ ಮಧ್ಯೆ ಸ್ಪರ್ಧೆ ಬಂದು ಇಬ್ಬರೂ ಯುದ್ಧವನ್ನು ಮಾಡಿದರು. ತಮ್ಮಲ್ಲಿ ಇರುವಂಥ ಪ್ರಬಲವಾದಂಥ ಅಸ್ತ್ರಗಳಿಂದ ಯುದ್ಧವನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಆ ಯುದ್ಧದ ಪರಿಣಾಮವಾಗಿ 3 ಲೋಕವೂ ಕೂಡ ಅಲ್ಲಿ ಕಂಗೆಡಲಿಕ್ಕೆ ಶುರುವಾಯಿತಂತೆ. ಅದರ ಬಾಧೆಯಿಂದ ಈ 3 ಲೋಕ ನಾಶವಾಗುವುದೋ ಎಂಬಂತಹ ಸ್ಥಿತಿ ಉಂಟಾಯಿತು. ಇದನ್ನು ಕಂಡಂತಹ ದೇವತೆಗಳು ಏನು ಮಾಡಬೇಕು? ಅಂತಹ ಬ್ರಹ್ಮನನ್ನಾಗಲಿ ವಿಷ್ಣುವನ್ನಾಗಲಿ ನಾವು ತಡೀಲಿಕ್ಕೆ ಸಾಧ್ಯ ಇಲ್ಲ, ನಮಗಿಂತ ಹೆಚ್ಚಿನದಾದಂಥ ಶಕ್ತಿ ಉಳ್ಳವರು, ಅವರೇ ಕಾಪಾಡಬೇಕಾದರು. ಅವರೇ ಹೀಗೂ ಯುದ್ಧಕ್ಕೆ ತೊಡ್ಕೊಂಡ್ರೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಉಂಟು ಎಂಬುದನ್ನು ಅರಿತು ರುದ್ರದೇವರ ಬಳಿಗೆ ಹೋಗಿ ಈ ವಿಚಾರವನ್ನು ಹೇಳ್ತಾರಂತೆ. ನೀನೇ ಏನಾದರೂ ಮಾಡಬೇಕು, ಇಲ್ಲದಿದ್ದರೆ ಪ್ರಪಂಚ ಅಂತೇಳುವಂಥದ್ದು ನಾಶ ಖಂಡಿತ ಆಗ್ತದೆ. ಹಾಗಾಗಿ ನೀವು ಏನಾದರೂ ಮಾಡಿ ಈ ಯುದ್ಧವನ್ನು ನಿಲ್ಲಿಸಬೇಕು ಅಂತ. ರುದ್ರದೇವರು ಆಗ ನೇರವಾಗಿ ಯುದ್ಧವನ್ನು ನಡೆಯುವುದಲ್ಲಿ ಹೋಗದೆ, ಅವರ ಮಧ್ಯಕ್ಕೆ ಹೋಗದೆ ಆಕಾಶ ಮಾರ್ಗವಾಗಿ ಹೋಗಿ ಈ ಯುದ್ಧವು ಯಾವ ರೀತಿ ನಡೀತದೆ, ಇದರ ತೀವ್ರತೆ ಏನು ಎಂಬುದನ್ನು ಅವರು ಕಂಡುಕೊಂಡು ದೇವತೆಗಳು ಹೇಳಿದಂತೆ ಇದು ಖಂಡಿತವಾಗಿಯೂ ಲೋಕ ವಿನಾಶ ಆಗುತ್ತದೆ, ಆದ್ದರಿಂದ ಸ್ವಲ್ಪವೂ ವಿರಮಿಸದೆ ಈ ಯುದ್ಧವನ್ನು ನಿಲ್ಲಿಸಬೇಕು, ಪ್ರಪಂಚಕ್ಕಾಗಿ ಆಗುವಂಥ ಹಾನಿಯನ್ನು ನಾವು ತಡಿಬೇಕು ಎಂಬುದಾಗಿ ನಿರ್ಧರಿಸಿದಂತಹ ರುದ್ರದೇವರು ಅಲ್ಲಿ ಜ್ಯೋತಿರ್ಮಯ ಅಗ್ನಿ ಸ್ತಂಭವಾಗಿ ಆ ಯುದ್ಧ ನಡೆಯುವಾಗ ವಿಷ್ಣುವಿನ ಮತ್ತು ಬ್ರಹ್ಮದೇವರ ಮಧ್ಯದಲ್ಲಿ ನಿಂತು ಬಿಡ್ತಾರಂತೆ. ಅಂದರೆ ಅಲ್ಲಿ ವಿಶೇಷವಾಗಿ ಆ ಅಗ್ನಿಸ್ತಂಭ, ಜ್ಯೋತಿರ್ಮಯವಾದಂಥ ಅಗ್ನಿಸ್ತಂಭವು ಬೃಹತಾಕಾರವಾಗಿ ಅಲ್ಲಿ ನಿಂತು ಬಿಡುವಂಥದ್ದು. ಬ್ರಹ್ಮ ಮತ್ತು ವಿಷ್ಣುಗಳು ಪರಸ್ಪರವಾಗಿ ಬಿಟ್ಟಂತಹ ಬಾಣಗಳು, ಆಯುಧಗಳು ಆ ಲಿಂಗದಲ್ಲಿ, ಆ ಸ್ತಂಭದಲ್ಲಿ ಅದು ಐಕ್ಯವಾಗಿ ಹೋಯಿತು. ಇದರಿಂದ ಉಂಟಾದಂತಹ ಆ ಪ್ರಕೋಪ ಅಂತ ಹೇಳುವಂಥದ್ದು ಶಾಂತಿ ಆಗಲಿಕ್ಕೆ ಕಾರಣ. ಇಲ್ಲಿ ವಿಷ್ಣುವು, ಆ ಕಡೆಯಿಂದ ಬ್ರಹ್ಮದೇವರು ಅಚ್ಚರಿ ಪಡ್ತಾರೆ. ಹಾಗಾದರೆ ಇದು ಹೇಗೆ ಆಗಲಿಕ್ಕೆ ಸಾಧ್ಯ ಉಂಟು? ನಾವು ಬಿಟ್ಟಂತಹ ಶಸ್ತ್ರಾಸ್ತ್ರಗಳು ಎಲ್ಲಿ ಹೋದವು? ಈ ರೀತಿಯಾಗಿ ಚಿಂತಿಸಿದಂಥ ಅವರು ಆಗ ಬ್ರಹ್ಮದೇವರು ಒಂದು ಪಕ್ಷಿ ರೂಪವನ್ನು ತಾಳಿ ಇದರ ಎತ್ತರ ಎಷ್ಟುಂಟು ನೋಡುವ ಎಂಬುದಾಗಿ ಅದನ್ನು ಕಂಡುಕೊಳ್ಳಿಕ್ಕೂ, ವಿಷ್ಣು ವರಾಹ ರೂಪವನ್ನು ತಾಳಿ ಅದರ ಆಳ ಎಷ್ಟು ಎಂಬುದನ್ನು ನೋಡಲು ಪಾತಾಳದತ್ತ ಪ್ರಯಾಣವನ್ನು ಮಾಡಿದಂತೆ. ಆದರೆ ಅವರು ಎಷ್ಟೇ ಮುಂದಕ್ಕೆ ಹೋದರೂ ಕೂಡ ಅಲ್ಲಿ ಅದರ ಎತ್ತರವಾಗಲಿ ಆಳವಾಗಲಿ ಅವರಿಗೆ ಕಂಡುಕೊಳ್ಳಿಕ್ಕಾಗದೆ ಮತ್ತೆ ಮರಳಿ ಬಂದಂತಹ ಸಂದರ್ಭದಲ್ಲಿ ಈ ಜ್ಯೋತಿರ್ಮಯವಾದಂಥ ಅಗ್ನಿ ಸ್ತಂಭದಿಂದ ಈ ಪರಮೇಶ್ವರನು ಅಲ್ಲಿ ಪ್ರಕಟವಾಗುವಂಥದ್ದು, ಅಲ್ಲಿ ಪ್ರತ್ಯಕ್ಷನಾಗುವಂಥದ್ದು. ಇದನ್ನು ಕಂಡಂತಹ ಆ ಬ್ರಹ್ಮ ಮತ್ತು ವಿಷ್ಣು ರುದ್ರದೇವರಿಗೆ ಅಲ್ಲಿ ನಮಸ್ಕರಿಸಿ ಅದಕ್ಕೆ ನಮಸ್ಕಾರವನ್ನು ಮಾಡುವಂಥದ್ದಂತೆ ಪ್ರದಕ್ಷಿಣೆಯನ್ನು ಬರುವಂಥದ್ದು. ಇದರಿಂದ ಸಂತುಷ್ಟನಾದಂತಹ ಶಿವ ದೇವತೆಗಳೊಂದಿಗೆ ಬ್ರಹ್ಮ ಮತ್ತು ವಿಷ್ಣು ನನ್ನನ್ನು ಪೂಜಿಸಿದರು, ಅರ್ಚಿಸಿದರು ಎಂಬಂಥ ಸಂತೋಷದಿಂದ ಅಲ್ಲಿ ಹೇಳುವಂಥ ಮಾತೆಂದರೆ, ಇವತ್ತಿನಿಂದ ಇನ್ನು ಮುಂದೆ ಈ ಭೂಲೋಕದಲ್ಲಿ ಯಾರೇ ಆಗಲಿ ನನ್ನನ್ನು ಈ ಲಿಂಗ ರೂಪದಿಂದ, ಜ್ಯೋತಿರ್ಮಯವಾದಂಥ ಲಿಂಗರೂಪಿನಿಂದ ಅರ್ಚಿಸಿದರೆ ನಾನು ಪ್ರಸನ್ನನಾಗುತ್ತೇನೆ. ಅಷ್ಟು ಮಾತ್ರವಲ್ಲದೆ ಇಂದಿನ ಈ ದಿನ ಅಂತೇಳುವಂಥದ್ದು ಬಹಳ ಮಹತ್ವವಾದದ್ದು. ಯಾಕಂದರೆ
ಆ ಬ್ರಹ್ಮ ವಿಷ್ಣು ದೇವತೆಗಳು ಎಲ್ಲರೂ ಕೂಡ ನನ್ನನ್ನು ಪೂಜೆ ಮಾಡಿಸಿದ ದಿನ ಅಂತೇಳಿದರೆ ಇದು ಮಹಾಶಿವರಾತ್ರಿಯ ದಿನವಾಗಬೇಕು. ಯಾಕಂದರೆ ತಿಂಗಳಿಗೊಮ್ಮೆ ಶಿವರಾತ್ರಿ ಬರುವುದಂತುಂಟು, ಪ್ರತಿ ತಿಂಗಳು ಅಷ್ಟಮಿ ಬರ್ತದೆ. ಆದರೆ ಕೃಷ್ಣಾಷ್ಟಮಿ ಅಂತ ಹೇಳುವಂಥದ್ದು ವಿಶೇಷ. ಅದೇ ರೀತಿ ಶಿವರಾತ್ರಿ ಅಂತ ಹೇಳುವಂಥದ್ದು ಪ್ರತಿ ತಿಂಗಳಲ್ಲೂ ಇದೆ. ಅಂದು ಪೂಜಿಸಿದ ದಿನ ಶಿವರಾತ್ರಿ. ಆದ್ದರಿಂದ ಈ ದಿನ ಅಂತೇಳುವಂಥದ್ದು ಬ್ರಹ್ಮ ವಿಷ್ಣು ದೇವತೆಗಳು ನನ್ನನ್ನು ಇಂದು ಅರ್ಚಿಸಿದ್ದರಿಂದ ಇದನ್ನು ಮಹಾಶಿವರಾತ್ರಿ ಎಂದು ಆಚರಿಸಲಿ. ಅಂದು ಪೂಜಿಸಿದ ಎಲ್ಲ ಭಕ್ತರಿಗೂ ಕೂಡ ನಾನು ವಿಶೇಷವಾಗಿ ಅನುಗ್ರಹ ಮಾಡುತ್ತೇನೆ ಎಂಬಂಥ ಮಾತನ್ನು ಅಲ್ಲಿ ಶ್ರೀ ರುದ್ರದೇವರು ಅಲ್ಲಿ ಹೇಳುವಂಥದ್ದು. ಅಷ್ಟು ಮಾತ್ರವಲ್ಲದೆ ಈ ಜ್ಯೋತಿರ್ಮಯ ಅಗ್ನಿಸ್ತಂಭವು ಪ್ರತಿಷ್ಠಾಪನೆ ಆದಂಥ ಪ್ರದೇಶವನ್ನು ಅರುಣಾಚಲ ಪ್ರದೇಶ ಎಂಬುದಾಗಿ ಮುಂದೆ ಪ್ರಸಿದ್ಧಿಯನ್ನು ಪಡೆಯಲಿ ಎಂಬುದಾಗಿ ಭಗವಂತ ಅಲ್ಲಿಂದ ಹರಸಿ ಹೋಗುವುದು. ಹಾಗಾಗಿ ಶಿವರಾತ್ರಿ ಯಾಕೆ ನಾವು ಆಚರಿಸುತ್ತೇವೆ ಮತ್ತು ಲಿಂಗ ರೂಪದಿಂದ ಭಗವಂತನನ್ನು ಯಾಕೆ ನಾವು ಆಚರಿಸುತ್ತೇವೆ ಎಂಬುದನ್ನು ಈ ಘಟನೆಯಿಂದ ನಾವು ತಿಳಿದುಕೊಳ್ಳಿಕ್ಕೆ ಅಲ್ಲಿ ಸಾಧ್ಯವಾಯಿತು. ಮುಂದೆ ಅಲ್ಲಿ ಭಗವಂತನೇ ಕೊಟ್ಟ ಆಶೀರ್ವಾದದಂತೆ ಮುಂದೆ ಜ್ಯೋತಿರ್ಲಿಂಗಗಳ ದರ್ಶನ, ಅಂದರೆ ಭಾರತದಲ್ಲಿ 12 ಜ್ಯೋತಿರ್ಲಿಂಗಗಳು ಅಂತ ಹೇಳ್ತೀವಿ. 12 ಜ್ಯೋತಿರ್ಲಿಂಗಗಳನ್ನು ಯಾವತ್ತು ದರ್ಶನ ಮಾಡಿದರೂ ಕೂಡ ಸಂದರ್ಶಿಸೋದು ಕೂಡ ವಿಶೇಷವಾದಂತಹ ನಮಗೆ ಅಲ್ಲಿ ಅನುಗ್ರಹವನ್ನು ಮಾಡ್ತಾನೆ. ಆದರೆ ಮಹಾಶಿವರಾತ್ರಿಯನ್ನು ದಿನ ಅವುಗಳನ್ನು ಸಂದರ್ಶನ ಮಾಡುವುದರಿಂದ ಪೂಜೆಯನ್ನು ಮಾಡುವುದರಿಂದ ಇನ್ನೂ ಹೆಚ್ಚಿನದಾದಂತಹ ವಿಶೇಷವಾದಂತಹ ಪ್ರಯೋಜನವನ್ನು ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯ ಉಂಟು. ಹಾಗೆ ಅದರಲ್ಲೂ ಮಹಾಶಿವರಾತ್ರಿ ಎಂದು ನಾವು ಆತನನ್ನು ಸಂದರ್ಶಿಸಿ ನಾವು ವಿಶೇಷವಾದಂಥ ಸುಕೃತಿಯನ್ನು ಪಡೆದುಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತದೆ ಎಂಬುದನ್ನು ನಾವು ಇಂದಿನ ದಿನ ತಿಳಿದುಕೊಂಡರೆ ವಿಶೇಷವಾದಂಥ ಪುಣ್ಯ ನಮಗೆ ಪ್ರಾಪ್ತಿಯಾಗುತ್ತದೆ. ಸಾಮಾನ್ಯರಾದಂತಹ ನಾವು ಶಿವನನ್ನು ಹೇಗೆ ಪೂಜೆ ಮಾಡ್ಬೋದು? ಶಿವನಿಗೆ ಹೆಚ್ಚಿನದಾದಂತಹ ಮಡಿ ಅಂತ ಹೇಳುವಂಥದ್ದಿಲ್ಲ. ಯಾಕಂದರೆ ಭಕ್ತವತ್ಸಲ, ಸಾಮಾನ್ಯರಾದಂತಹ ಬೇಡನಿಗೆ ಒಲಿದು ಆತನನ್ನು ಕೈವಲ್ಯ ಪದವಿಯನ್ನು ದೊರಕಿಸಿಕೊಟ್ಟಂತಹ ಶಿವ. ಹಾಗಾಗಿ ಸಾಮಾನ್ಯವಾಗಿ ಶಿವನನ್ನು ಹೇಗೆ ಮಾಡಬಹುದು ಎಂಬಂಥ ಭಕ್ತರ ಜಿಜ್ಞಾಸೆಗೆ ನಾವು ಹೇಳುವುದಿದ್ದರೆ ಆತನನ್ನು ಮುಖ್ಯವಾಗಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಾಯೇ ಜನ್ಯಜಾಯತ ಲಿಂಗಧಾರಣ ಮಾತ್ರೇಣ ಶಿವಯೇವ ನ ಸಂಶಯ ಅಂತ. ಅಂದರೆ ಇದರ ಅರ್ಥ ಏನಂದರೆ ಬ್ರಾಹ್ಮಣನಾಗಲಿ ಕ್ಷತ್ರಿಯನಾಗಲಿ ಶೂದ್ರ ವೈಶ್ಯ ಈ ಚತುರ್ವರ್ಣದಲ್ಲಿ ಯಾರೇ ಆದರೂ ಕೂಡ ಲಿಂಗವನ್ನು ಧರಿಸುವುದರಿಂದ ಆತ ಶಿವನಿಗೆ ಸಮಾನನಾಗುತ್ತಾನಂತೆ. ನೋಡಿ ಎಷ್ಟು ವಿಶೇಷವಾಗಿ ಶಿವನ ಅನುಗ್ರಹ ನಮಗೆ ಆಗ್ತದೆ ಅಂತ. ಹಾಗೆ ಈ 4 ವರ್ಣದವರು ಕೂಡ ಇದರಿಂದ ಸುಕೃತಿಯನ್ನು ಪಡೆದುಕೊಳ್ಳಬೇಕಾಗ್ತದೆ. ಹಾಗಾಗಿ ಶಿವನ ಪೂಜೆಗೆ ನಾವು 3 ಮಾನದಂಡವನ್ನು ಉಪಯೋಗ ಮಾಡಬಹುದು. 3 ಮುಖ್ಯವಾದ ವಿಚಾರಗಳನ್ನು ಗಮನಿಸಬೇಕು. ಮುಖ್ಯವಾಗಿ ಶಿವನಾಮ ಸ್ಮರಣೆ, ಭಸ್ಮಧಾರಣೆ ಹಾಗೂ ರುದ್ರಾಕ್ಷಿ ಮಾಲಾಧಾರಣೆಯನ್ನು ಶಿವಪೂಜೆಯಲ್ಲಿ ಅವಶ್ಯವಾಗಿ ಮಾಡಬೇಕು. ಹಾಗಾದರೆ ಇದನ್ನು ನಾವು ವಿಮರ್ಶೆ ಮಾಡಿ ಹೇಳುವುದಾದರೆ, ಇದರ ವಿಶೇಷತೆಯನ್ನು ಹೇಳುವುದಾದರೆ, ಶಿವನಾಮ ಸ್ಮರಣೆ ಅಂತ ಹೇಳುವಂಥದ್ದು ಗಂಗಾ ನದಿಗೆ ಸಮಾನವಾದುದು, ಭಸ್ಮಧಾರಣೆ ಅಂತ ಹೇಳುವಂಥದ್ದು ಯಮುನಾ ನದಿಗೆ ಸಮಾನವಾದುದು, ಹಾಗೆ ಆ ರುದ್ರಾಕ್ಷಿ ಮಾಲಾಧಾರಣೆ ಅಂತ ಹೇಳುವಂಥದ್ದು ಮುಖ್ಯವಾಗಿ ಅದು ಸರಸ್ವತಿಯ ಸಮಾನವಾದುದು. ಹಾಗೆ ಈ 3 ಕೂಡ ತ್ರಿವೇಣಿ ಸಂಗಮಗಳಾಗ್ತವೆ. ಯಾವನಾದರೂ ಶಿವನಾಮ ಸ್ಮರಣೆ ಮಾಡುತ್ತಾ ಭಸ್ಮಧಾರಣೆಯನ್ನು ಮಾಡಿ ರುದ್ರಾಕ್ಷಿ ಮಾಲೆಯನ್ನು ಧರಿಸಿದಂತಾದರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದಂತಹ ಪುಣ್ಯ ಫಲವು ಅವನಿಗೆ ಲಭ್ಯವಾಗುತ್ತದೆ. ಹಾಗೆ ಬಿಲ್ವ ಪತ್ರೆಯಿಂದ ಆ ಭಗವಂತನನ್ನು ಆರಾಧಿಸುವುದು ಅತ್ಯಂತ ವಿಶೇಷವಾಗುತ್ತದೆ. ಹಾಗೆ ನಾವು ವಿಭೂತಿ ಧಾರಣೆಗೆ ಏನು ಮಹತ್ವ? ಇಲ್ಲದಿದ್ದರೆ ಕೆಲವರು ಹೇಳ್ಬೋದು ವಿಭೂತಿ ಧಾರಣೆ ಮಾಡುವುದರಿಂದ ನಮಗೆ ಏನು ಪ್ರಯೋಜನ ಎಂಬುದನ್ನು ನಾವು ವೀಕ್ಷಕರಿಗೆ ಹೇಳುವುದಾದರೆ, ವಿಭೂತಿ ಧಾರಣೆಯಿಂದ ನಾವು ಸ್ತ್ರೀ ಹತ್ಯೆ, ಗೋಹತ್ಯೆ, ಶಿಶು ಹತ್ಯೆ ಮುಂತಾದ ಪಾಪಗಳಿಂದ ವಿಮುಕ್ತರಾಗಲಿಕ್ಕೆ ಸಾಧ್ಯ ಉಂಟು. ಆ ವಿಭೂತಿ ಮಾಡುವುದಕ್ಕೆ ಆಜ್ಞೆ ಅಂತ ಹೇಳ್ತಾರೆ, ವಿಭೂತಿ ಮಾಡುವುದಕ್ಕೆ ಕ್ರಮ ಉಂಟು. ಅಂತಹ ಪವಿತ್ರವಾದಂಥ ವಿಭೂತಿಯನ್ನು ಧರಿಸುವುದರಿಂದ ಇಂತಹ ದೋಷಗಳು ನಮಗೆ ಪರಿಹಾರ ಆಗ್ತದೆ. ನೋಡಿ ಎಷ್ಟು ಸುಲಭವಾದಂತಹ ಮಾರ್ಗವನ್ನು ಭಗವಂತ ನಮಗೆ ತೋರಿಸಿಕೊಟ್ಟಿದ್ದಾನೆ. ಹಾಗೆ ರುದ್ರಾಕ್ಷಿ ಧಾರಣೆ, ರುದ್ರಾಕ್ಷಿ ಅಂತ ಹೇಳಿದರೆ ಹೆಸರಿನಲ್ಲೇ ಇರುವಂಥದ್ದು ರುದ್ರ ಅಂದರೆ ಭಗವಂತ, ಅಕ್ಷಿ ಅಂದರೆ ಕಣ್ಣು. ತ್ರಿಪುರ ಮತನದ ಕಾಲದಲ್ಲಿ ಭಗವಂತನ ಕಣ್ಣಿನಿಂದ ಬಿದ್ದಂಥ ನೀರಿನ ಹನಿಯಿಂದ ಹುಟ್ಟಿದಂಥ ವೃಕ್ಷಗಳಲ್ಲಿ ಆದಂಥ ಕಾಯಿಯೇ ರುದ್ರಾಕ್ಷಿ. ಆದ್ದರಿಂದ
ಅದು ಶಿವನಿಗೆ ಸಮಾನವಾದ್ದರಿಂದ ಆ ರುದ್ರಾಕ್ಷಿ ಮಾಲೆಯನ್ನು ಧರಿಸುವುದರಿಂದ ನಮಗೆ ಏನು ಪ್ರಯೋಜನ ಅಂದರೆ, ಯಾರು ಅದನ್ನು ಧರಿಸಿರುತ್ತಾರೋ ಅವರಿಗೆ ಭೂತ ಪ್ರೇತ ಪಿಶಾಚಿ ಇತ್ಯಾದಿ ದುಷ್ಟಶಕ್ತಿಗಳ ಬಾಧೆ ಬರುವುದಿಲ್ಲ. ಯಾರಿಗಾದರೂ ಅಂತಹ ಹೆದರಿಕೆ ಇದ್ದರೆ, ಭಯ ಇದ್ದರೆ ಅವರು ರುದ್ರಾಕ್ಷಿ ಜಪಧಾರಣೆಯನ್ನು ಮಾಡಿತ್ತಂತಾದರೆ ಅದು ಜಪಕ್ಕೂ ಅನುಕೂಲ. ಈ ರೀತಿಯಾದಂತಹ ದೋಷಗಳನ್ನು ಕೂಡ ಪರಿಹರಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ರುದ್ರಾಕ್ಷಿ ಮಾಲೆಯನ್ನು ಯಾರೂ ಕೂಡ ಧರಿಸಿಕೊಳ್ಬೋದು ಎಂಬುದು ಭಗವಂತನೇ ಹೇಳಿರುತ್ತಾನೆ. ಹಾಗೆ ಆತ ಮುಖ್ಯವಾಗಿ ರುದ್ರಾಕ್ಷ ಧಾರಣಂ ಪುಣ್ಯ ಶಿವಪ್ರೀತಿ ಕರಂ ಸದಾ ಅಂತ, ಯಾರು ರುದ್ರಾಕ್ಷಿ ಧಾರಣೆಯನ್ನು ಮಾಡ್ತಾನೋ ಅವನ ಮೇಲೆ ಶಿವನು ಸದಾಕಾಲ ತನ್ನ ಕಟಾಕ್ಷವನ್ನು ಪ್ರೀತಿಯನ್ನು ಇಡುತ್ತಾನೆ ಎಂಬುದು ಇಲ್ಲಿ ನಾವು ತಿಳಿದುಕೊಂಡ ಹಾಗಾಯಿತು. ಕ್ಲೇಶಕರ್ಮ ವಿಪಾಕಾಶೆ, ನಾವು ಕ್ಲೇಶ ಕರ್ಮಗಳನ್ನು ನಾವು ಕಳೆದುಕೊಳ್ಳುವುದಕ್ಕಾಗಿ, ಹಾಗೆ ಪುರುಷನು ವಿಶೇಷವಾಗಿ ಈಶ್ವರನನ್ನು ನಾವು ಪೂಜಿಸಬೇಕು. ದುಃಖ ಕರ್ಮಗಳನ್ನು ಹಾಗೂ ಅದರ ಫಲಗಳು ನಮಗೆ ಅದರಿಂದ ಕಳೆದುಕೊಳ್ಳಿಕ್ಕೆ ಅಲ್ಲಿ ಸಾಧ್ಯವಾಗ್ತದೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಋಷಿಮುನಿಗಳು ಹೇಳ್ತಾರೆ, ಯಾರು ಕ್ಲೇಶ ಕರ್ಮಗಳನ್ನು ಕಳೆಕೊಂಡಿರ್ತಾನೋ ಅವನೇ ಈಶ್ವರನಾಗ್ತಾನೆ. ಅವನಿಗೆ ದುಃಖ ಅಂತಾಗಲಿ ಅಥವಾ ಸುಖ ದುಃಖಗಳು ಯಾವುದು ಅವನನ್ನು ಬಾಧಿಸುವುದಿಲ್ಲ. ನಮಗೆ ಒಮ್ಮೆ ಸಂತೋಷ ಆಗ್ತದೆ, ಒಮ್ಮೆ ದುಃಖ ಆಗ್ತದೆ, ಅವನಿಗೆ ಹಾಗಲ್ಲ. ಅವು ಎಲ್ಲವುಗಳಿಂದಲೂ ಹೊರತಾಗ್ತಾನೆ. ಕಾಮನೆಗಳನ್ನು ಗೆದ್ದವ, ಇದು ಶಿವನಿಗೆ ನಿಜವಾದಂಥ ಅರ್ಥ. ಎಲ್ಲ ಕಾಮನೆಗಳನ್ನು ಗೆದ್ದವ, ನಿರ್ಲಿಪ್ತನಾದವನು. ಇದಕ್ಕೊಂದು ನಾವು ಕಥೆಯನ್ನು ಹೇಳುವುದಾದರೆ, ಇದನ್ನು ವಿಶೇಷತೆಯನ್ನು ಹೇಳುವುದಾದರೆ, ಒಂದು ಗಜಾಸುರನ ಕತೆ ಬರ್ತದೆ. ಹಾಗಾದರೆ ಏನು ಆ ಗಜಾಸುರನ ಕತೆ ಅಂತ ಹೇಳಿದರೆ, ಹಿಂದೆ ಗಜಾಸುರನೆಂಬಂಥ ಒಬ್ಬ ದಾನವೇ ಇದ್ದ. ಅವ ಬ್ರಹ್ಮನನ್ನು ಕುರಿತು ಅಲ್ಲಿ ತಪಸ್ಸನ್ನು ಆಚರಿಸ್ತಾನೆ. ತಪಸ್ಸಿಗೆ ಒಲಿದಂತಹ ಬ್ರಹ್ಮ ಆತನಿಗೆ ವರವನ್ನು ಕೊಡುವಂಥ ಸಂದರ್ಭದಲ್ಲಿ ಆತ ಕೇಳುವಂಥ ವರ ಏನಂದರೆ, ಈ ಪ್ರಪಂಚದಲ್ಲಿ ದೇವತೆಗಳಾಗಲಿ ಮನುಷ್ಯರಾಗಲಿ ಯಕ್ಷ ಗಂಧರ್ವ ಕಿನ್ನರ ಕೆಂಪುರುಷರು ಯಾರಿಗೇ ಆಗಲಿ ಕಾಮನೆಯನ್ನು ಅವರಿಗೆ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಕೊನೆಯದಾಗಿ ಋಷಿಮುನಿಗಳಿಗಾದರೂ ಕೂಡ ನಮಗೆ ಒಂದು ಸದ್ಗತಿ ದೊರೀಬೇಕು, ದೇವರ ಸಾನ್ನಿಧ್ಯ ತೊರಿಬೇಕೆಂಬಂಥ ಸ್ವಾರ್ಥ ಆದರೂ ಇರ್ತದೆ. ಆದರೆ ಅಂತಹ ಸ್ವಾರ್ಥಗಳು ಯಾರೂ ಇಲ್ಲದವನಿಂದ ನನಗೆ ಮರಣ ಬರಬೇಕು ಅಂತ ಅಲ್ಲಿ ಆತ ವರವನ್ನು ಕೇಳ್ತಾನೆ. ಬ್ರಹ್ಮ ತಥಾಸ್ತು ಅಂತ ಹೊರಟು ಹೋಗ್ತಾನೆ. ಆದರೆ ಮುಂದೆ ಮೂರು ಲೋಕಗಳನ್ನು ಆಕ್ರಮಿಸಿ ದೇವತೆಗಳೆಲ್ಲರಿಗೂ ಕೂಡ ಭಯಭೀತನನ್ನಾಗಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸಹಜವಾಗಿ ಬ್ರಹ್ಮನ ಮೊರೆಯನ್ನು ಹೋಗಲು ಅಲ್ಲಿ ಬ್ರಹ್ಮದೇವ ಹೇಳುವಂಥದ್ದು, ನೀವು ಶಿವನನ್ನು ಕುರಿತು ಪ್ರಾರ್ಥನೆ ಮಾಡಿದರೆ, ಶಿವನೇನಾದರೂ ಅನುಗ್ರಹವನ್ನು ಮಾಡಿದರೆ ಇದರಿಂದ ನಿಮಗೆ ಹೆಚ್ಚಿನದಾದಂಥ ಪ್ರಯೋಜನ ಬರ್ಬೋದು ಅಂತ ಹೇಳಿದಾಗ ಶಿವನನ್ನು ಕುರಿತು ಪ್ರಾರ್ಥಿಸಲು ಶಿವನು ಅಲ್ಲಿ ಆ ಗಜಾಸುರನ ಬಳಿಗೆ ಯುದ್ಧಕ್ಕೆ ಹೋಗುವಂಥದ್ದು. ಘೋರವಾದಂಥ ಯುದ್ಧದಲ್ಲಿ ಆ ಗಜಾಸುರನು ಅಗ್ನಿಯಾಸ್ತ್ರವನ್ನು ಶಿವನ ಮೇಲೆ ಪ್ರಯೋಗ ಮಾಡಿದಂಥ ಸಂದರ್ಭದಲ್ಲಿ ಶಿರದಲ್ಲಿ ಧರಿಸಿದಂತಹ ಗಂಗೆಯು ಪ್ರಹರಿಸಿ ಅವನ ಅಗ್ನ್ಯಾಸ್ತ್ರವನ್ನು ಶಮನಗೊಳಿಸ್ತಾನೆ. ಬ್ರಹ್ಮಾಸ್ತ್ರವನ್ನು ಶಿವನು ಪ್ರಯೋಗ ಮಾಡಿದಾಗ ಬ್ರಹ್ಮನು ವರ ಕೊಟ್ಟ ಕಾರಣದಿಂದಾಗಿ ಆ ಬ್ರಹ್ಮಾಸ್ತ್ರವು ಫಲವನ್ನಿಡದೆ ಕೊನೆಯದಾಗಿ ಶಿವನು ತನ್ನಲ್ಲಿದ್ದಂತಹ ಪಾಶುಪತಾಸ್ತ್ರದಿಂದ ಆ ಗಜಾಸುರನ ಕತ್ತನ್ನು ರುಂಡವನ್ನು ಕತ್ತರಿಸಲು ಆ ರುಂಡ ಬಂದು ಈತನ ಪಾದಕಮಲದ ಬಳಿ ಬಂದು ಬೀಳ್ತದಂತೆ. ಎಷ್ಟಂದರೂ ದಾನವರು ಶಿವನ ಭಕ್ತರೇ ಆಗಿರ್ತಾರೆ. ಭಕ್ತನ ಶಿರವನ್ನು ಈತ ಸ್ಪರ್ಶಿಸಲು ಆ ಶಿರವು ಮಾತನಾಡ್ತಂತೆ, ಭಗವಂತ ನನಗೆ ಮೋಕ್ಷವನ್ನು ನೀನು ಕರುಣಿಸಬೇಕು. ನೀನು ನನ್ನನ್ನು ಪ್ರೀತಿಯನ್ನು ಮಾಡುವುದೇ ಆದಲ್ಲಿ, ನನ್ನ ಮೇಲೆ ನಿನಗೆ ಕರುಣೆ ಉಂಟುಂತಾದರೆ ನೀನು ನನಗೆ ನನ್ನ ಚರ್ಮವನ್ನು ನೀನು ಧರಿಸಬೇಕು ಅಂತ ಹೇಳಿ ಕೇಳಿಕೊಂಡ ಮೇರೆಗೆ ಅಲ್ಲಿ ಶಿವನು ಅಲ್ಲಿ ಆತನ ಚರ್ಮವನ್ನು ಧರಿಸಿ ಗಜಚರ್ಮಾಂಬರ ಅಂತ ಹೇಳುವಂತಹ ಬಿರುದನ್ನು ಪಡ್ಕೊಂಡ. ಅಂದರೆ ಕಾಮನೆಗಳನ್ನು ಶಿವನು ಗೆದ್ದದ್ದರಿಂದ ಅಲ್ಲಿ ಗಜಾಸುರನನ್ನು ಆತನಿಗೆ ಕೊಲ್ಲಿಕ್ಕೆ ಸಾಧ್ಯವಾಯಿತು. ಇದು ಶಿವಮಹಿಮೆಯಲ್ಲಿ ನಾವು ಕಂಡುಕೊಳ್ಳುವಂಥ ಸತ್ಯ. ಹಾಗೆ ಮಹಾಶಿವರಾತ್ರಿಯಂದು ತಿಳಿಯದೆಯೋ ಉಪವಾಸವನ್ನು ಮಾಡಿದರೆ ಅದರ ಫಲವಾಗಿ ಚಿತ್ತಶುದ್ಧಿ ಆಗ್ತದೆ. ನೋಡಿ, ನಾವು ವ್ರತವನ್ನೇ ಮಾಡಬೇಕು ಅಂತ ನಾವು ಅದಕ್ಕೆ ಎಷ್ಟೋ ದಿನಗಳ ಕಾಲ ನಾವು ಅದನ್ನು ತೀರ್ಮಾನ ಮಾಡಿ ವ್ರತವನ್ನು ಆಚರಿಸಬೇಕು ಅಂತಿಲ್ಲ. ಇದರ ವಿಶೇಷತೆ ಏನಂದರೆ, ತಿಳಿದೆಯೂ ಕೂಡ ನಾವು ಉಪವಾಸವನ್ನು ಮಾಡಿದರೆ ಚಿತ್ತಶುದ್ಧಿ ಆಗುತ್ತದೆ. ಅಜ್ಞಾನದಿಂದಲಾದರೂ ತಿಳಿಯದೆಯೋ ಶಿವಲಿಂಗದ ಮೇಲೆ ಬಿಲ್ವಪತ್ರೆಯನ್ನು ನಾವು ಬೀಳಿಸಿದರೆ ಮತ್ತು ಜಲಾಭಿಷೇಕವನ್ನು ನಾವು ಮಾಡಿದರೆ ಮಹಾಪುರುಷಾರ್ಥಗಳು ಸಿದ್ಧಿಸಲ್ಪಡ್ತದೆ. ಮಾನವನ ಜೀವನದ ಮುಖ್ಯ ಉದ್ದೇಶವೇ ಪುರುಷಾರ್ಥಗಳನ್ನು ಸಾಧಿಸುವಂಥದ್ದು. ಇದು ಶಿವರಾತ್ರಿಯ ದಿನದಂದು
ಈ ರೀತಿಯಾಗಿ ಮಾಡಿದರೆ ಅವನ ಪುರುಷಾರ್ಥಗಳು ಸಿದ್ಧಿಸಲ್ಪಡುತ್ತದೆ. ಹಾಗೆ ಇದಕ್ಕೆ ಶಿವಪುರಾಣದಲ್ಲಿ ಒಂದು ಉತ್ತಮವಾದಂಥ ಕಥೆ ಇದೆ. ಯಾಕಂದರೆ ನಾವು ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತ ಹೇಳುವುದಕ್ಕಿಂತ ಮುಂದೆ ಇದನ್ನು ಅನುಸರಿಸಿದ್ದರಿಂದ ಯಾರಿಗೆ ಏನಾಗಿದೆ ಎಂಬುದನ್ನು ಹೇಳಿದ್ದರಿಂದ ವೀಕ್ಷಕರಿಗೆ ಹೆಚ್ಚಿನದಾದಂಥ ಪ್ರಯೋಜನ ಬರ್ಬೋದು. ಹಾಗಾದರೆ ಆ ಶಿವಪುರಾಣದಲ್ಲಿ ಬಂದಂತಹ ಒಂದು ವಿಶೇಷವಾದಂಥ ಕಥೆ ಏನಂದರೆ, ಹಿಂದೆ ವಿಂಧ್ಯಾಗಿರಿಯಲ್ಲಿ ಒಬ್ಬ ಬೇಡನಿದ್ದ. ಆ ಬೇಡ ಭಯಂಕರವಾಗಿದ್ದನು, ಕ್ರೂರಿಯಾಗಿದ್ದನು, ಮಹಾ ನಿಪುಣನಾಗಿದ್ದನು. ಅಂತಹ ಬೇಡ ಶಿವರಾತ್ರಿಯ ಒಂದು ದಿನ ಆತ ಮೃಗಬೇಟೆಗಾಗಿ ಹೊರಟಂಥ ಸಂದರ್ಭದಲ್ಲಿ ಆತನಿಗೆ ಯಾವುದೇ ರೀತಿಯಾದಂತಹ ಅಲ್ಲಿ ಮೃಗವು ಸಿಗಲಿಲ್ಲ, ಬೇಟೆ ಆಡಲಿಕ್ಕೆ ಆಗಲಿಲ್ಲ. ಕತ್ತಲಾದರೂ ಕೂಡ ಆತನಿಗೆ ಒಂದು ಬೇಟೆಯನ್ನು ಆಡಲಿಕ್ಕೆ ಆಗದಂತಹ ಸಂದರ್ಭದಲ್ಲಿ ಚಿಂತಾಕ್ರಾಂತನಾಗ್ತಾನೆ. ಬೇಟೆಯನ್ನು ಆಡಿಯೇ ಮನೆಗೆ ಹೋಗಬೇಕು ಎಂಬುದಾಗಿ ತೀರ್ಮಾನಿಸಿ, ಏನೇ ಆದರೂ ನಾನು ಬೇಟೆ ಸಿಗದೆ ಮರಳಲಾರೆ ಅಂತ ಕಾಡಿನಲ್ಲಿ ಅಲಿಯುತ್ತಿರುವಂಥ ಸಂದರ್ಭದಲ್ಲಿ ಒಂದು ಸರೋವರವನ್ನು ಆತ ಕಾಣ್ತಾನಂತೆ. ಸರೋವರ ಅಂದ ಮೇಲೆ ಆತನ ಮನಸ್ಸಿಗೆ ಬರ್ತದೆ, ಈ ಸರೋವರದಿಂದ ಇಲ್ಲಿ ಯಾವುದಾದ್ರೂ ಪ್ರಾಣಿಗಳು ಇದರಲ್ಲಿ ನೀರು ಕುಡಿಲಿಕ್ಕೆ ಬಂದೇ ಬರ್ತವೆ. ಆಗ ನಾನು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದರೆ ನನಗೆ ಸುಲಭವಾಗಿ ಬೇಟೆ ಲಭ್ಯವಾಗುತ್ತದೆ ಎಂಬುದನ್ನು ಆಶಯಿಸಿ ಆತ ಸುತ್ತಮುತ್ತ ನೋಡಿದಾಗ ಅಲ್ಲಿ ಒಂದು ಪಾಳು ಶಿವಾಲಯ ಇತ್ತಂತೆ, ಒಂದು ಶಿವಲಿಂಗ ಇತ್ತು. ಆ ಶಿವಲಿಂಗದ ಹಿಂದುಗಡೆಯಲ್ಲಿ ಬಿಲ್ವಪತ್ರದ ಮರ ಇತ್ತು. ಈ ಮರದ ಮೇಲೇರಿ ನಾನು ಕುಳಿತುಕೊಂಡೆಂತಾದರೆ ಕ್ರೂರ ಪ್ರಾಣಿಗಳಿಂದ ರಕ್ಷಣೆ ಪಡ್ಕೊಂಡ ಹಾಗೂ ಆಯಿತು, ಬಂದಂಥ ಪ್ರಾಣಿಗಳಿಗೆ ನಾನು ಬಾಣ ಪ್ರಯೋಗವನ್ನು ಮಾಡಿ ಬೇಟೆಯಾಡಿದ ಹಾಗೂ ಆಯಿತು. ಈ ರೀತಿ ಚಿಂತಿತನಾದಂಥ ಆತ ಬಿಲ್ವ ಮರವನ್ನು ಏರಿ ಕುಳಿತುಕೊಂಡು ಬಿಡ್ತಾನಂತೆ. ಹೀಗೆ ಕುಳಿತಂಥ ಸಂದರ್ಭದಲ್ಲಿ ಬಹಳಷ್ಟು ಹೊತ್ತಾದ ಮೇಲೆ ಒಂದು ಜಿಂಕೆ ಅಲ್ಲಿ ನೀರು ಕುಡಿಲಿಕ್ಕೆ ಬರ್ತದೆ. ಈತ ಬಾಣವನ್ನು ಹೂಡಿ ಜಿಂಕೆಯನ್ನು ಕೊಲ್ಲಬೇಕು ಅಂತ ಆದಾಗ ಈ ಸದ್ದಿನಿಂದ ಎಚ್ಚೆತ್ತಂಥ ಜಿಂಕೆ ಹಿಂತಿರುಗಿ ನೋಡ್ತದೆ, ಒಬ್ಬ ಬೇಡ ತನ್ನತ್ತ ಗುರಿ ಇಟ್ಟು ನಿಂತದ್ದು ಕಾಣ್ತಾನೆ. ಭಯಗೊಂಡು ಜಿಂಕೆ ಮಾತಾಡ್ತದಂತೆ, ಎಲ್ಲ ವ್ಯಾಧನೆ ಸ್ವಲ್ಪ ತಾಳು, ನಾನು ಈಗ ತುಂಬ ಬಸುರಿಯಾಗಿದ್ದೇನೆ, ಈಗಲೂ ಆಗಲೂ ನನಗೆ ಪ್ರಸವ ಆಗುವಂಥ ಸಂದರ್ಭವಿದೆ. ಆದ್ದರಿಂದ ನೀನು ಈಗ ನನ್ನನ್ನು ಕೊಲ್ಲುವುದರಿಂದ ಸ್ತ್ರೀ ಹತ್ಯೆಗೂ ಶಿಶು ಹತ್ಯೆಗೂ ನೀನು ಬಾಧನಾಗ್ತಿ. ಆದ್ದರಿಂದ ಅನಾವಶ್ಯಕವಾಗಿ ನೀನು ಪಾಪ ಕಾರ್ಯಕ್ಕೆ ತೊಡಗಬೇಡ. ನಾನು ಪ್ರಸವವನ್ನು ಆದ ಮೇಲೆ ನನ್ನ ಹಟ್ಟಿಗೆ ಹೋಗಿ ನಾನು ಈ ಪ್ರಸವವನ್ನು ಮಾಡಿ ಮಗುವನ್ನು ಹೆತ್ತ ಮೇಲೆ ಮತ್ತೆ ಮರಳಿ ನಿನ್ನಲ್ಲಿಗೆ ಬರ್ತೇನೆ. ಅದುವರೆಗೂ ನೀನು ಕಾದಿರು, ಬಾರದೆ ಹೋದರೆ ಶಿವನಾಣೆ ಅಂತ ಹೇಳಿ ಅವನಲ್ಲಿ ಮಾತನ್ನು ಆಡಿದ್ದರಿಂದ, ಸಾಮಾನ್ಯವಾಗಿ ಪ್ರಾಣಿಗಳು ಮಾತನಾಡುವುದಿಲ್ಲ. ಇದರಿಂದ ಅಚ್ಚರಿಪಟ್ಟಂತಹ ಈತ, ಹಾಗಾದರೆ ಇದು ಯಾವುದೋ ಒಂದು ವಿಶೇಷವಾದಂಥ ಪ್ರಾಣಿ ಇರಬೇಕು, ಏನು ವಿಶೇಷತೆ ಉಂಟು ಅಂತ ಗೊತ್ತಿಲ್ಲ, ಯಾವುದಕ್ಕೂ ಬರುತ್ತದೆ ಅಂತ ಮಾತು ಕೊಟ್ಟಿದ್ದೆ, ಶಿವನಾಣೆಯನ್ನು ಹಾಕಿದ್ದೆ, ಹಾಗಾಗಿ ಈಗ ಹೋಗಲಿಕ್ಕೆ ಬಿಡುತ್ತೇನೆ ಅಂತೇಳಿ ಒಪ್ಪಿಗೆಯನ್ನು ಕೊಟ್ಟಾಗ ಆ ಜಿಂಕೆ ನೀರನ್ನು ಕುಡಿದು ಹೋಗ್ತದೆ. ಆಗ ಅದು ಬರುವವರೆಗೆ ನಿದ್ರೆ ಬಾರದಂತೆ ಅಥವಾ ಆ ಮಧ್ಯದಲ್ಲಿ ಇನ್ನಾವುದಾದರೂ ಪ್ರಾಣಿ ಬರಬಹುದೆಂಬಂಥ ನಿರೀಕ್ಷೆಯಿಂದ ಆ ವ್ಯಾಧನು ಮರದ ಮೇಲೆ ಕುಳಿತುಕೊಂಡು ಆ ಸಮಯವನ್ನು ಕಳೆಯುವುದಕ್ಕಾಗಿ ಮರದ ಎಲೆಗಳನ್ನು ಕಿತ್ತು ಕಿತ್ತು ಕೆಳಕ್ಕೆ ಎಸಿತಾನಂತೆ. ಆ ಕೆತ್ತಂತಹ ಎಲೆ ಅದು ಬಿಲ್ವದ್ದಾದ್ದರಿಂದ ಆ ಬಿಲ್ವ ಪತ್ರೆಯು ನೇರವಾಗಿ ಶಿವಲಿಂಗದ ಮೇಲೆ ಬೀಳುತ್ತಿದ್ದ ಕಾರಣ ಅದು ಸಹಸ್ರ ಸಂಖ್ಯೆಯಲ್ಲಿ ಆ ಬಿಲ್ವಪತ್ರೆಗಳು ಶಿವಲಿಂಗದ ಮೇಲೆ ಬಿತ್ತು. ಹಾಗೆ ಮತ್ತಷ್ಟು ಹೊತ್ತಿನಲ್ಲಿ ಮತ್ತೊಂದು ಜಿಂಕೆ ಬರ್ತದೆ. ಅದಕ್ಕೂ ಹೀಗೆ ಬಾಣವನ್ನು ಪ್ರಯೋಗ ಮಾಡಿದಂಥ ಸಂದರ್ಭದಲ್ಲಿ ಆ ಜಿಂಕೆಯೂ ಮಾತನಾಡಿತು, ನನಗೀಗ ಮದುವೆ ಆಗಿದೆ ಅಷ್ಟೇ, ನನ್ನ ಪತಿಗೆ ಆ ಸುಖವನ್ನು ಕೊಟ್ಟು ಮತ್ತೆ ನಾನು ಮರಳಿ ಬರ್ತೇನೆ, ಬಂದು ನೀನು ಆಮೇಲೆ ನನ್ನ ಮೇಲೆ ಬಾಣ ಪ್ರಯೋಗವನ್ನು ಮಾಡಿ ನನ್ನ ದೇಹದ ಮಾಂಸವನ್ನು ತಿನ್ನಬಹುದು ಅಂತ ಅದೂ ಕೂಡ ಮೊದಲಿನ ಜಿಂಕೆಯಂತೆ ಬೇಡನನ್ನು ಕೇಳಿಕೊಳ್ಳಲಾಗಿ ಇದೂ ಜಿಂಕೆ ಮಾತನಾಡಿದ್ದರಿಂದ ಇಲ್ಲಿ ಬೇಡ ಅಲ್ಲಿ ಅದನ್ನು ಬಿಟ್ಟು ಹೋಗಲಿಕ್ಕೆ ಅಥವಾ ಬಿಟ್ಟು ಕಳಿಸಿಕೊಡ್ತಾನೆ. ಹೀಗೆ ಮತ್ತೆ ಪುನಃ ಆ ಜಿಂಕೆಯ ನಿರೀಕ್ಷೆಯಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಸಮಯವನ್ನು ಕಳೆಯುವುದಕ್ಕಾಗಿ ಬಿಲ್ವ ಪತ್ರೆಯನ್ನು ಮತ್ತೆ ಕಿತ್ತು ಕೆಳಕ್ಕೆ ಹಾಕಿದ್ದರಿಂದ ಅದು ಶಿವಲಿಂಗದ ಮೇಲೆ ಬಿದ್ದು ಹೋಗ್ತದೆ. ಹೀಗೆ ಇಷ್ಟೆಲ್ಲ ಆಗುವಾಗ ನಾನು ಮೊದಲನೇ ಹೇಳಿದಾಗೆ 4 ಯಾಮಗಳು ಮುಗಿತಾ ಬಂತು. ಅಂದರೆ ರಾತ್ರಿ 3 ಗಂಟೆ ಕಳೆದು ಆ 3 ರಿಂದ 6 ಅಂತೇಳುವಂಥದ್ದು ಒಂದು ಯಾಮ. ಆ ಸಮಯವೂ ಹತ್ತಿರ ಬರುವಂಥ ಸಂದರ್ಭದಲ್ಲಿ ಈ ಜಿಂಕೆಗಳು ಹೇಳಿದಂತೆ ಅದು ಪ್ರಸವವನ್ನು ಮಾಡಿ ಇದು ತನ್ನ ಗಂಡನನ್ನು ತೃಪ್ತಿಪಡಿಸಿ ಹೀಗೆ ಮರಳಿ ಆ ಬೇಡನ ಬಳಿಗೆ ಬರುವಂಥದ್ದು. ಬಂದು ಬೇಡನಲ್ಲಿ ಕೇಳುವಂಥದ್ದು, ನಿನಗೆ ಮಾತು ಕೊಟ್ಟಂತೆ ನಾವು ಬಂದಿದ್ದೇವೆ, ಈಗ ನೀನು ಬಾಣವನ್ನು ಹೂಡಿ ನಮ್ಮನ್ನು ಕೊಂದು ನಮ್ಮ ದೇಹದ ಮಾಂಸವನ್ನು ನೀನು ತಿನ್ನಬಹುದು ಅಥವಾ ತೆಗೆದುಕೊಂಡು ಹೋಗ್ಬೋದು, ಏನು ಬೇಕಾದರೂ ಮಾಡಿಕೊಳ್ಬೋದು ಅಂತ ಹೇಳಿದಾಗ ಇಲ್ಲಿ ಬೇಡ ಇಲ್ಲಿ ಅಚ್ಚರಿ ಪಡ್ತಾನೆ. ಯಾಕಂದರೆ
ಮೊದಲನೇದಾಗಿ ಈ ಮೃಗಗಳು ಮಾತನಾಡಿರುವುದು. ಅಲ್ಲದೆ ಸಾಮಾನ್ಯವಾಗಿ ಯಾರಾದರೂ ಒಂದು ಜೀವದಾನ ಸಿಕ್ಕಂಥ ಸಂದರ್ಭದಲ್ಲಿ ಮತ್ತೆ ಪುನಃ ಜೀವ ಕೊಡಲಿಕ್ಕೆ ಎಷ್ಟು ಸತ್ಯವಂತರಿಂದಲೂ ಸಾಧ್ಯವಾಗದಂಥ ಸಂದರ್ಭದಲ್ಲಿ ಇವುಗಳು ಮರಳಿ ಬಂದವಂದರೆ ಇದರಲ್ಲಿ ಏನೋ ರಹಸ್ಯ ಇರಬೇಕು, ಏನೋ ವಿಶೇಷತೆ ಇರಬೇಕು ಅಂತ ಅವುಗಳನ್ನು ಕೇಳಿಕೊಳ್ಳಲು ನೀವು ಯಾರು, ನಿಮ್ಮ ವಿಚಾರ ಏನು ಎಂಬುದನ್ನು ತಿಳಿದುಕೊಳ್ಬೇಕು ಅಂತ ಕೇಳಿಕೊಂಡಾಗ ಆ ಜಿಂಕೆ ಹೇಳ್ತದೆ, ನಾವು ಶಿವನ ಆಸ್ಥಾನದಲ್ಲಿ, ಅಂದರೆ ನಾವು ಹಿಂದೆ ಅಪ್ಸರಾಸ್ತ್ರೀಯರಾಗಿದ್ದೆವು, ರಂಬೆ ಮತ್ತು ಊರ್ವಶಿಯರಾಗಿದ್ದೆವು. ಶಿವನ ಆಸ್ಥಾನದಲ್ಲಿ ಶಿವನಿಗೆ ಅಪಚಾರವನ್ನು ಮಾಡಿದಂಥ ಕಾರಣದಿಂದ ಶಿವನು ಮೃಗಗಳಾಗಿ ಹುಟ್ಟಿ ಅಂತ ನಮಗೆ ಶಾಪವನ್ನು ಕೊಟ್ಟ ಕಾರಣ ಈಗ ನಾವು ಮೃಗಗಳಾಗಿ ಹುಟ್ಟಿ ಬಂದಿದ್ದೆವು. ಮತ್ತು ಶಿವನಲ್ಲಿ ನಾವು ಕಾಡಿ ಬೇಡಿ ಆತನಲ್ಲಿ ಕ್ಷಮೆಯನ್ನು ಕೇಳಿದ್ದರಿಂದ ನಮಗೆ ಇದರಿಂದ ವಿಮೋಚನೆ ಸಿಕ್ಕಬೇಕು ಅಂತ ಅಲ್ಲಿ ಪ್ರಾರ್ಥಿಸಲಾಗಿ ಅಲ್ಲಿ ಶಿವ ಹೇಳಿದ ಮಾತು, ಮಹಾಶಿವರಾತ್ರಿಯ ದಿನ ಬೇಡನೊಬ್ಬನು ಉಪವಾಸದಿಂದ ಇದ್ದು ನನ್ನ ಶಿವಲಿಂಗದ ಮೇಲೆ ಸಹಸ್ರ ಸಂಖ್ಯೆಯಲ್ಲಿ ಬಿಲ್ವಪತ್ರೆಯನ್ನು ಹಾಕಿದ ದಿನ ನಿಮಗೆ ಶಾಪ ವಿಮೋಚನೆಯಾಗುತ್ತದೆ ಎಂಬಂಥ ಮಾತನ್ನು ಅಂದು ಆಡಿದ್ದ. ಅದೇ ರೀತಿ ನೀನು ಮಾಡಿದ್ದರಿಂದ ಈಗ ನಮಗೆ ಶಾಪ ವಿಮೋಚನೆಯಾಗುವಂತಹ ಕಾಲ ಈಗ ಸನ್ನಿಹಿತವಾಗಿದೆ. ಹಾಗಾಗಿ ಇಂದು ನನಗೆ ನೀನು ಬಾಣವನ್ನು ಬಿಡು, ನಮ್ಮ ಪ್ರಾಣವನ್ನು ತೆಗಿ, ನಮಗೆ ಮುಕ್ತಿಯನ್ನು ಕರುಣಿಸು ಅಂತ ಕೇಳಿದಾಗ ಬೇಡ ಈ ವಿಚಾರವನ್ನು ತಿಳಿದು ತನ್ನ ಬಾಣವನ್ನು ಹಾಗೂ ಬಿಲ್ಲನ್ನು ಮುರಿದು ಬಿಸಾಡ್ತಾನಂತೆ. ನಿಮ್ಮಂತಹ ಸಜ್ಜನರನ್ನು, ವಿಶೇಷವಾದಂಥ ಅಪ್ಸರಾಸ್ತ್ರೀಯರನ್ನು ಕೊಂದು ನಾನು ಪಾಪಿಷ್ಠನಾಗುವುದಿಲ್ಲ. ಇವತ್ತಿನಿಂದ ನಾನು ಸಾತ್ವಿಕವಾದಂಥ ಆಹಾರವನ್ನು ಸ್ವೀಕಾರ ಮಾಡಿ ಭಗವಂತನ ಧ್ಯಾನದಲ್ಲಿರ್ತೇನೆ. ಯಾಕಂದರೆ ನೋಡಿ, ಒಂದು ಶಿವನನ್ನು ಅರ್ಚಿಸಿದ್ದರಿಂದ, ತಿಳಿಯದೆ ಮಾಡಿದ್ದರಿಂದ ಚಿತ್ತಶುದ್ಧಿಯಾಗುತ್ತದೆ ಅಂತ ನಾನು ಹೇಳಿದೆ. ಅದೇ ರೀತಿ ಅವನು ಮಾಡಿದಂಥ ಈ ಅಲ್ಪ ಕಾರ್ಯದಿಂದ ಅವನ ಚಿತ್ತಶುದ್ಧಿ ಆಯಿತು, ಮನಪರಿವರ್ತನೆ ಆಯಿತು, ಭಗವಂತನ ಮೇಲೆ ಆತನಿಗೆ ಅನುರಾಗ ಹುಟ್ಟಿತು, ತಾನು ಮಾಡಿದ ತಪ್ಪು ಎಂಬುದು ಆತನಿಗೆ ಅರಿವು ಬಂತು. ಅಲ್ಲಿ ಕ್ಷಮೆಯನ್ನು ಆಚಿಸ್ತಾನೆ. ಆಗ ಯಾವಾಗ ಇವನು ಕ್ಷಮೆಯನ್ನು ಆಚಿಸಿದ್ನೋ, ಭಗವಂತನ ಕೃಪೆ ನನಗೆ ಬೇಕು ಅಂತ ಅಲ್ಲಿ ಕೇಳಿಕೊಂಡನು. ಪೂರ್ವದಲ್ಲಿ ಸೂರ್ಯನು ಉದಯಿಸುತ್ತಿರಲು ಕೋಟಿ ಸೂರ್ಯ ಪ್ರಭೆಗೆ ಸಮಾನನಾದಂತಹ ಪರಮೇಶ್ವರನು ಅಲ್ಲಿ ಬಂದು ಪ್ರತ್ಯಕ್ಷನಾಗ್ತಾನಂತೆ. ಕೈ ಮುಗಿದು ನಿಂತಹ ಆ ರಂಬೆ ಊರ್ವಶಿಯರಿಗಾಗಲಿ ಅಥವಾ ಬೇಡನಿಗಾಗಲಿ ಅನುಗ್ರಹಿಸಿ ಅವರ ಶಾಪವನ್ನು ವಿಮೋಚನೆ ಮಾಡಿ ಸ್ವರ್ಗಲೋಕಕ್ಕೆ ಕಳಿಸಿಕೊಡುವುದು ಮಾತ್ರನಲ್ಲದೆ ವ್ಯಾಧನನ್ನು ಕೂಡ ಅನುಗ್ರಹಿಸ್ತಾನಂತೆ. ಇವತ್ತಿನಿಂದ ಆ ವ್ಯಾಧನ ಕೋರಿಕೆ ಅಂತ ವ್ಯಾಧ ಅಲ್ಲಿ ಕೇಳಿಕೊಳ್ತಾನೆ, ನಾನು ಇದುವರೆಗೆ ಮಾಡಿದಂತಹ ಬೆಟ್ಟದಷ್ಟು ಪಾಪಗಳಿವೆ, ಮಾಡದಂಥ ಅನ್ಯಾಯ ಅನಾಚಾರಗಳಿಲ್ಲ, ಅವೆಲ್ಲವನ್ನು ನೀನು ಮನ್ನಿಸಬೇಕು, ನನ್ನನ್ನು ಉದ್ಧರಿಸಬೇಕು ಅಂತ ಕೇಳಿಕೊಳ್ಳಲಾಗಿ ಯಾವಾಗ ನೀನು ಶಿವರಾತ್ರಿಯ ದಿನದಂದು, ಮಹಾಶಿವರಾತ್ರಿಯಂದು ಈ ರೀತಿಯ ಋತವನ್ನು ಆಚರಿಸಿದು ನಿನ್ನ ಬೆಟ್ಟದಷ್ಟು ಇದ್ದಂಥ ಪಾಪವು ಕರಗಿ ಅದು ಮಂಜಿನಂತೆ ನೀರಾಗಿ ಹೋಯಿತು, ನೀನು ಸುಕೃತಿಯನ್ನು ಪಡೆಯಿತಿ ಅಂತೇಳಿ ಆಶೀರ್ವದಿಸಿ ಅಲ್ಲಿ ಹೊರಟು ಹೋಗ್ತಾನೆ. ಅಂದಿನಿಂದ ಆ ಲಿಂಗಕ್ಕೆ ವ್ಯಾಧೇಶ್ವರನೆಂಬದಂತಹ ಹೆಸರನ್ನು ಪಡೆದು ವಿಶೇಷವಾಗಿ ಅದು ಪ್ರಸಿದ್ಧಿಯನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಈ ಕಥೆಯು ಶಿವಪುರಾಣದಲ್ಲಿ ಬರ್ತದೆ. ಈ ಕಥೆಯನ್ನು ನಾವು ಮಹಾಶಿವರಾತ್ರಿಯಿಂದ ಕೇಳುವುದರಿಂದ ನಾವು ವಿಶೇಷವಾಗಿ ಪುಣ್ಯವಂತರಾಗ್ತೇವೆ. ಮಾತ್ರವಲ್ಲದೆ ಗೊತ್ತಿದ್ದೋ ಗೊತ್ತಿಲ್ಲದೋ ನಾವು ಶಿವನನ್ನು ಅರ್ಚಿಸಿದರೆ ಇಷ್ಟು ಪುಣ್ಯ ಬರುವಾಗ, ಇನ್ನು ನಾವು ಶಿವನನ್ನು ಅನನ್ಯ ಭಕ್ತಿಯಿಂದ ಪೂಜಿಸಿದರೆ ನಾವು ಎಷ್ಟು ಪುಣ್ಯವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಉಂಟು ಅಂತ ಈ ಕಥೆಯಿಂದ ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಯಾವುದೇ ಕಾರ್ಯವನ್ನು ನಾವು ಮಾಡಿದರೂ ಕೂಡ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಯಾಕಂದರೆ ನಾವು ಮನಸ್ಸಿಗೆ ಬರ್ಬೋದು, ವ್ಯಾಧನು ಒಂದು ಮರದಲ್ಲಿ ಕುಳಿತು ಬಿಲ್ಲುವನ್ನು ಎಸೆದಿದ್ದರಿಂದ ಇಂತಹ ಶಿವ ಸಾನ್ನಿಧ್ಯವನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಆದರೆ ನಾವು ಇಲ್ಲಿ ಕಂಡುಕೊಳ್ಳುವ ಸೂಕ್ಷ್ಮತೆ ಏನು ಅಂದರೆ, ಆ ವ್ಯಾಧನು ಶಿವನಿಗೆ ಬಿಲ್ವಪತ್ರೆಯನ್ನು ಎಸೆಯುವಾಗ ಯಾವುದೇ ಪ್ರತಿಫಲಾಪೇಕ್ಷೆಯನ್ನು ಪಡೀಲಿಲ್ಲ. ಶಿವನನ್ನು ಉದ್ಧರಿಸಬೇಕು, ಅನುಗ್ರಹಿಸಬೇಕು, ನಾನು ಆತನಿಂದ ವರವನ್ನು ಕೇಳಬೇಕು, ಪ್ರತ್ಯಕ್ಷ ಅಲ್ಲ. ಅಂದರೆ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡಿದಂತಹ ಪೂಜೆ ಪುನಸ್ಕಾರಗಳು ಅತಿಶಯವಾದಂತಹ ಫಲವನ್ನು ಕೊಡ್ತದೆ, ಅತಿಶಯವಾದಂತಹ ಪುಣ್ಯವನ್ನು ಕೊಡ್ತದೆ. ನಾವೆಲ್ಲ ದೇವರ ಹತ್ರ ಕೇಳ್ತೇವೆ, ಭಗವಂತ ನಾನು ನಿನಗೆ ಎಷ್ಟು ಕೊಡ್ತೇನೆ, ನೀನು ನನಗೆ ಇಂಥದ್ದು ಕೊಡಬೇಕು, ನನ್ನ ಮಗನಿಗೆ ಕೆಲಸ ಕೊಡಬೇಕು, ಕೆಲಸ ಕೊಟ್ಟ ಮೇಲೆ ಹೀಗೆ ಮಾಡ್ತೇನೆ, ನಿನಗೆ ಇದನ್ನು ತಂದು ಕೊಡ್ತೇನೆ. ಇದೆಲ್ಲ ಯಾವುದು ಪ್ರಯೋಜನ ಇಲ್ಲ. ಪ್ರತಿಫಲ ಅಪೇಕ್ಷೆಗಿಲ್ಲದೆ ಮಾಡಿದಂತಹ ಪೂಜೆ ಅಂತ ಹೇಳುವಂಥದ್ದು ಭಗವಂತನಿಗೆ ಪ್ರೀತಿ ಆಗ್ತದೆ, ಅದು ಸಲ್ಲುತ್ತದೆ ಎಂಬುದಕ್ಕೆ ಈ ಕಥೆಯು ನಮಗೆ ಸಾಕ್ಷಿ ಆಗ್ತದೆ. ಹಾಗೆ ಇದನ್ನು ಮುಂದೆ ಅಷ್ಟು ಹೊತ್ತಿಗೆ ಅವನಿಗೆ ಅನುಗ್ರಹವೂ ಕೂಡ ಅಲ್ಲಿ ಆಗ್ತದೆ. ಮುಂದೆ ಈ ಶಿವಪುರಾಣ ಅಂದರೆ ಶಿವಸಾಯುಜ್ಯವು ಅಲ್ಲಿಗೆ ದೊರಕಿದ ನಂತರ ಆ ಬೇಡನು ಕೂಡ ಅತ್ಯಂತ ಶ್ರೇಷ್ಠತೆಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಉಂಟು. ಹಾಗಾದರೆ ಈ ಕಥೆಯನ್ನು ಸೂತ ಪುರಾಣಿಕರು ಹೇಳ್ತಾರೆ, ಇದು ಶಿವಪುರಾಣದಲ್ಲಿ ಉಲ್ಲೇಖವಾಗಿದೆ. ಶಿವನೊಬ್ಬನೇ ಭಕ್ತರ ಇಷ್ಟಾರ್ಥವನ್ನು ಭವಸಾಗರವನ್ನು ದಾಟಿಸಲು ಸಮರ್ಥನೆಂದು
ಶ್ರೀಮನ್ನಾರಾಯಣನೇ ಹೇಳಿರುವನು. ಅದನ್ನೇ ಈ ವ್ಯಾಧನ ಕಥೆಯೂ ಕೂಡ ನಿರೂಪಿಸ್ತದೆ. ಇನ್ನು ಶಿವನನ್ನು ಅವಮಾನಿಸುವವನು ಮುಂದೆ ತಲೆಯನ್ನು ಕಳೆದುಕೊಳ್ಬೇಕಾಗ್ತದೆ. ಇದನ್ನು ಕೂಡ ನಾವು ಹೇಳಬೇಕಾಗ್ತದೆ. ಶಿವರಾತ್ರಿಯ ದಿನ ಕೆಲವರು ಶಿವನಿಂದನೆ ಮಾಡುವಂಥದ್ದು, ಆ ದಿನ ಬೇಕಂತಲೇ ಸತ್ಯನಾರಾಯಣ ಪೂಜೆಯನ್ನು ಮಾಡುವಂಥದ್ದು. ಪೂಜೆ ಮಾಡುವುದೇನೋ ಪುಣ್ಯ, ಆದರೆ ಶಿವನನ್ನು ಧಿಕ್ಕರಿಸಬೇಕು ಅಂತ ಹೇಳಿ ಈ ರೀತಿಯಾಗಿ ಮಾಡಿದರೆ ಶಿವನ ಕೋಪಕ್ಕೆ ಒಳಗಾಗ್ತದೆ, ತಲೆಯನ್ನು ಕಳೆದುಕೊಳ್ಬೇಕಾಗ್ತದೆ. ತಲೆ ಅಂದರೆ ಜ್ಞಾನ, ಜ್ಞಾನ ಅಂದರೆ ಬುದ್ಧಿ. ಇವೆಲ್ಲವೂ ಇಲ್ಲದಿದ್ದರೆ ಆತ ಒಂದು ರೀತಿಯಾಗಿ ಹುಚ್ಚನಂತೆಯೇ ಆಗುತ್ತಾನೆ. ಆದ್ದರಿಂದ ಈ ವಿಷಯವನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು. ಹಾಗೆ ಇದಕ್ಕೆ ದಕ್ಷ ಯಜ್ಞವನ್ನು ನಾವು ಉದಾಹರಣೆ ಕೊಡ್ಬೋದು. ಯಾಕಂದರೆ ದಕ್ಷ ಯಜ್ಞದಲ್ಲಿ ಶಿವನನ್ನು ನಾವು ತಿರಸ್ಕರಿಸುವುದಕ್ಕೋಸ್ಕರ, ಶಿವನನ್ನು ನಿಂದಿಸಲಿಕ್ಕೋಸ್ಕರ ಅಲ್ಲಿ ದಕ್ಷನು ಯಜ್ಞವನ್ನು ಮಾಡ್ತಾನೆ. ಪರಿಣಾಮ ಭೀಕರವಾದಂಥ ಆತ ಅನುಭವವನ್ನು ಅಲ್ಲಿ ಪಡಿಬೇಕಾಗ್ತದೆ. ಅಲ್ಲಿದ್ದ ದಕ್ಷ ಯಜ್ಞವೇ ಅದು ನಾಶವಾಗಿ ಹೋಗ್ತದೆ. ಅದನ್ನು ನಾವು ಕಥೆಗಳಿಂದ ತಿಳಿದುಕೊಳ್ಬೋದು. ಸರ್ವೋವೈ ರುದ್ರಸ್ಥೈ ರುದ್ರಾಯ ನಮೋ ನಮಃ ಅಂತ ಹೇಳ್ತಾರೆ. ಅಂದರೆ ರುದ್ರನ ಹೊರತಾಗಿ ಜಗತ್ತಿನಲ್ಲಿ ಯಾವುದೇ ವಸ್ತುವಿಲ್ಲ. ಅಂತಹ ಸರ್ವಾತ್ಮಕನಾದಂಥ ಶಿವನಿಗೆ ನಾವು ನಮಸ್ಕರಿಸಬೇಕು ಎಂದು ವೇದ ಹೇಳಿದೆ. ಹಾಗಿರುವಾಗ ಶೈವವ ವೈಷ್ಣವ, ಶೈವರಾಗಲಿ ವೈಷ್ಣವರಾಗಲಿ ಸರ್ವಪೂಜಾ ಫಲಂ ಹಂತಿ ಶಿವರಾತ್ರಿ ಬಹುರ್ಮುಖಃ. ಇಲ್ಲಿ ನಾನು ಹೇಳಿದಾಗೆ ಯಾರೇ ಆಗಲಿ ಶಿವರಾತ್ರಿಯ ದಿನದಂದು ಶಿವಪೂಜೆಯನ್ನು ಮಾಡದೇ ಇದ್ದರೆ ಅವರು ಏನು ಫಲವನ್ನು ಅನುಭವಿಸುತ್ತಾರಂದರೆ ಅಲ್ಲಿ ಅವರಿಗೆ ಸಹಸ್ರಾರು ವರ್ಷಗಳಾದರೂ ಆ ಹುಟ್ಟುತ್ತಲೇ ಇರಬೇಕು. ಆ ಮೋಕ್ಷವನ್ನು ಪಡೆದುಕೊಳ್ಳಿಕ್ಕೆ ಅವರಿಗೆ ಸಾಧ್ಯವಿಲ್ಲ. 1000 ಜನ್ಮಗಳಲ್ಲಿ ಮತ್ತೆ ಅವರು ಅಲೆದಾಡಬೇಕಾಗುತ್ತದೆ ಎಂಬುದನ್ನು, ಹಾಗಲ್ಲದೆ ಅವರು ಅಧನ್ಯರಾಗ್ತಾರೆ. ಮುಂದಿನ ಜನ್ಮ ಅಂತೇಳುವಂಥದ್ದು ಅವರಿಗೆ ಬಡತನದ ಜನ್ಮವೂ ಸಿಗ್ತದೆ. ಹಾಗಾಗಿ ಯಾರೇ ಆಗಲಿ ನಾವು ವಿಷ್ಣು ಭಕ್ತರು, ನಾವು ದೇವಿಯನ್ನು ಪೂಜೆ ಮಾಡುವವರು, ಶಿವನನ್ನು ಪೂಜೆ ಮಾಡುವುದಿಲ್ಲ ಅಂತ ಯಾರಾದರೂ ಆ ದಿನ ಪೂಜೆಯಿಂದ ವಿಮುಖರಾದರೆ ಈ ರೀತಿಯಾದಂತಹ ಫಲವನ್ನು ಅವರು ಅನುಭವಿಸಬೇಕಾಗ್ತದೆ. ಇದನ್ನು ಕೂಡ ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಇದನ್ನು ಶಾಸ್ತ್ರಗಳು ಹೇಳ್ತವೆ. ವಿದ್ಯಾಸಿದ್ಧಿಯನ್ನು ಪಡೆದುಕೊಳ್ಳಲು ಶಿವನನ್ನು ಆರಾಧಿಸಬೇಕು. ಇದು ಬಹಳ ಮುಖ್ಯ. ಯಾರಿಗಾದರೂ ವಿದ್ಯೆಯಲ್ಲಿ ನಾವು ಪ್ರಸಿದ್ಧಿಯನ್ನು ಪಡೆಯಬೇಕು, ಅದು ಸಿದ್ಧಿಸಿಕೊಳ್ಬೇಕು ಅಂತಾದರೆ ಶಿವನನ್ನು ಆರಾಧನೆ ಮಾಡಬೇಕು. ಈಶಾನ ಸರ್ವವಿದ್ಯಾನಂ ವಿದ್ಯಾ ಕಾಮಸ್ತು ಗಿರೀಶಂ ಎಂಬ ಮಾತನ್ನು ಶ್ರುತಿ ಮುನಿಗಳು ಅಥವಾ ಶ್ರುತಿಗಳು ಅದನ್ನು ಸಮರ್ಥಿಸುತ್ತವೆ. ಹಾಗಾದರೆ ವಿದ್ಯೆಯನ್ನು ಪಡೆದುಕೊಳ್ಳುವುದಕ್ಕೆ ಶಿವನನ್ನು ಪೂಜಿಸಬೇಕು. ವಿಷ್ಣು ಸಹಸ್ರನಾಮದಂತೆ ಶಿವ ಸಹಸ್ರನಾಮವೂ ಕೂಡ ಬಹಳ ಪ್ರಸಿದ್ಧವಾದದ್ದು. ಯಾಕೆ ಪ್ರಸಿದ್ಧವಾದದ್ದು ಅಂದರೆ ಹೆಚ್ಚಾಗಿ ಅಯ್ಯೋ ನಾನು ವಿಷ್ಣು ಸಹಸ್ರನಾಮ ಹೇಳ್ತೇನೆ ಅಂತ. ಹಾಗೆ ಶಿವ ಸಹಸ್ರನಾಮವು ಅಷ್ಟೇ ಪ್ರಸಿದ್ಧವಾದದ್ದು. ಅದಕ್ಕೊಂದು ಸೂಕ್ತವಾದ ಕಥೆ ಉಂಟು. ಯಾಕಂದರೆ ಹಿಂದೆ ರಾಕ್ಷಸನೊಬ್ಬನನ್ನು ಕೊಲ್ಲಲು ದೇವತೆಗಳಲ್ಲಿ ಸರಿಯಾದಂಥ ಶಸ್ತ್ರಾಸ್ತ್ರಗಳು ಇಲ್ಲದಂಥ ಸಂದರ್ಭದಲ್ಲಿ ಆ ರಾಕ್ಷಸನ ಹೆಸರು ಜಲಂಧರ ಎಂಬುದಾಗಿ. ಅವನನ್ನು ಕೊಲ್ಲಿಕ್ಕೆ ಅಲ್ಲಿ ಭಗವಂತನಲ್ಲಿ ಸೂಕ್ತವಾದಂಥ ಅಸ್ತ್ರ ಇರಲಿಲ್ಲ. ಆ ಸಂದರ್ಭದಲ್ಲಿ ವಿಷ್ಣು ಕೂಡ ಶಿವಸಹಸ್ರನಾಮದಿಂದ, ಅಂದರೆ ಮಾನಸ ಸರೋವರದಿಂದ ಸಹಸ್ರ ಕಮಲಗಳನ್ನು ಆಯ್ದು ತಂದು ಶಿವನನ್ನು ಶಿವಸಹಸ್ರನಾಮಗಳಿಂದ ಅರ್ಚಿಸ್ತಾನಂತೆ. ಆ ಸಂದರ್ಭದಲ್ಲಿ ಶಿವನು ಅಲ್ಲಿ ಇವನನ್ನು ಪರೀಕ್ಷಿಸಬೇಕು ಅಂತ ಹೇಳಿ ಒಂದು ದಳವನ್ನು ಅಲ್ಲಿ ಮಾಯ ಮಾಡಲು, ಅದನ್ನು ಅಡಗಿಸಿಡುವಂತೆ ಮಾಡಲು, ಒಂದು ದಳವು ಕಡಿಮೆಯಾದಾಗ ಆ ವೃತ ಅಂತೇಳುವಂಥದ್ದು ಪರಿಪೂರ್ಣವಾಗದೇ ಇದ್ದಾಗ ವಿಷ್ಣುವು ತನ್ನ ಕಣ್ಣನ್ನೇ ಕಿತ್ತು ಅರ್ಚನೆಗೆ ಮುಂದಾದಾಗ ಅಲ್ಲಿ ಶಿವನು ತಡೆದು ಅವನನ್ನು ಅನುಗ್ರಹಿಸುವುದಂತೆ. ಇದನ್ನು ನಾನೇ ಮಾಡಿದ್ದು, ನಿನ್ನನ್ನು ಪರೀಕ್ಷೆ ಮಾಡಿದ್ದು, ಏನಾಗಬೇಕು, ನಿನಗೆ ಯಾಕೆ ಈ ರೀತಿ ನನ್ನನ್ನು ಅರ್ಚಿಸುತ್ತಿ ಎಂದು ಕೇಳಿದಾಗ ಅಲ್ಲಿ ನನಗೆ ಆ ಜಲಂಧರ ಎನ್ನುವಂತಹ ರಾಕ್ಷಸನನ್ನು ಕೊಲ್ಲಿಕ್ಕೆ ನನ್ನಲ್ಲಿ ಸೂಕ್ತವಾದ ಆಯುಧವಿಲ್ಲ, ನೀನು ಸುದರ್ಶನ ಚಕ್ರವನ್ನು ಅನುಗ್ರಹಿಸಬೇಕು ಅಂತ ಅಲ್ಲಿ ಕೇಳಿಕೊಳ್ಳಲಾಗಿ ಆಗ ಶಿವನು ಪ್ರಸನ್ನನಾಗಿ ಅಲ್ಲಿ ಸಹಸ್ರ ನಾಮಗಳಿಂದ ಅರ್ಚಿಸಿದ್ದರಿಂದ ಸಹಸ್ರ ಮುಳ್ಳುಗಳುಳ್ಳ ಸುದರ್ಶನ ಚಕ್ರವನ್ನು ಅನುಗ್ರಹಿಸಿ ಅದನ್ನು ಬಿಡುವಂಥದ್ದು ವಿಚಾರವಾಗಿ ಅಲ್ಲಿ ತಿಳಿಸಿ ಅವನನ್ನು ಅನುಗ್ರಹಿಸಿದ ಕಥೆಯನ್ನು ಕೂಡ ನಾವು ಶಿವಪುರಾಣದಲ್ಲಿ ಕಾಣ್ಬೋದು. ಹಾಗಾಗಿ ಆ ಶಿವಸಹಸ್ರನಾಮ ಅಂತ ಹೇಳುವಂಥದ್ದು ಕೂಡ ಬಹಳ ವಿಶೇಷವಾದ ಆಗಿರುತ್ತದೆ. ಮುಂದೆ ಅಲ್ಲಿ ಒಂದು ದಿನ ಅಲ್ಲಿ ಸೂತ ಪುರಾಣಿಕರಂತ ಹೇಳುವವರು ಬಹಳ ವಿಶೇಷವಾದಂತಹ ಪ್ರಾಜ್ಞರಾದಂತಹ ಮುನಿ ಶ್ರೇಷ್ಠರಲ್ಲಿ ಶ್ರೇಷ್ಠರಾಗಿದ್ದರು. ಅವರು ಒಂದು ದಿನ ಪ್ರಯಾಗ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿ ಇದ್ದಂಥ ಇತರ ಋಷಿಮುನಿಗಳು ಅವರನ್ನು ಆದ್ಯಪಾದ್ಯ ಆಚಮನಾದಿಗಳಿಂದ ಸ್ವಾಗತಿಸಿ ಅವರನ್ನು ಗೌರವಿಸಿ ಅವರನ್ನು ಉಪಚರಿಸಿದ ನಂತರ ಅವರಲ್ಲಿ ಒಂದು ಪ್ರಶ್ನೆಗಳನ್ನು ಕೇಳ್ತಾರಂತೆ. ಮಹನೀಯರೇ, ಕಲಿಯುಗದಲ್ಲಿ ಮಾನವರು ಧರ್ಮವನ್ನು ತೊರೆದು
ಅಧರ್ಮದಲ್ಲಿ ನಿರತರಾಗಿ ಸ್ವಾರ್ಥ ಲಾಲಸೆಯಿಂದ ಬೇಡದ ಕಾರ್ಯಗಳನ್ನು ಮಾಡಿ ಅಲ್ಲಿ ಪಾಪವನ್ನೇ ಮಾಡ್ತಾರೆ. ಅಂತಹ ಮಾನವರು ಸುಲಭದಲ್ಲಿ ಸುಕೃತಿಯನ್ನು ಪಡೆಯುವಂಥ ಬಗೆ ಏನು, ಎಂತಹ ಉಪಾಯವೇನು ಉಂಟು ಅಂತ ಆ ಸೂತರಲ್ಲಿ ಪ್ರಶ್ನಿಸಿದಾಗ ಅವರು ಹೇಳಿದ್ದು, ಶಿವಪುರಾಣವನ್ನು ಕೇಳುವುದರಿಂದ, ಶಿವಪುರಾಣವನ್ನು ಓದುವುದರಿಂದ ನೀವು ವಿಶೇಷವಾದಂತಹ ಆ ಪಾಪವನ್ನು ಕಳೆದು ಪುಣ್ಯವಂತರಾಗಲಿಕ್ಕೆ ಕಲಿಯುಗದಲ್ಲಿ ಇರುವಂತಹ ಅದು ಶ್ರೇಷ್ಠ ಮಾರ್ಗ ಎಂಬುದನ್ನು ಅಲ್ಲಿ ಆ ಸೂತ ಪುರಾಣಿಕರು ಅಲ್ಲಿ ಹೇಳಿರುವಂಥದ್ದು. ಅದರಂತೆ ಅವರಲ್ಲಿ ಅನೇಕ ಪ್ರಶ್ನೆಗಳನ್ನು ಇಡ್ತಾರೆ. ಹಾಗಾದರೆ ಶಿವನನ್ನು ಹೇಗೆ ಪೂಜೆ ಮಾಡಬೇಕು, ಹೇಗೆ ಅರ್ಚಿಸಬೇಕು, ಶಿವನ ವಿಚಾರದಲ್ಲಿ ಎಲ್ಲ ವಿಚಾರಗಳನ್ನು ಒಂದೊಂದಾಗಿ ಅಲ್ಲಿ ಕೇಳುವಂಥದ್ದು, ಅದಕ್ಕೆ ಸೂಕ್ತವಾದಂಥ ಉತ್ತರವನ್ನು ಕೊಡುವಂಥದ್ದು. ಹಾಗಾದರೆ ಸೂತರು ಆ ಋಷಿಮುನಿಗಳಿಗೆ ಹೇಳಿದ ಒಂದು ಕಥೆಯನ್ನು ಆಯ್ದು ಹೇಳುವುದಾದರೆ, ಹಿಂದೆ ನೀಲಕಂಠ ಎಂಬಂತಹ ಆ ಬಿರುದು ಶಿವನಿಗೆ ಹೇಗೆ ಬಂತು ಎಂಬುದನ್ನು ಆ ಸೂತರು ಅಲ್ಲಿದ್ದಂಥ ಮಹರ್ಷಿಗಳಿಗೆ ಹೇಳ್ತಾರೆ. ಸಮುದ್ರ ಮಥನದ ಕಾಲದಲ್ಲಿ, ಅಂದರೆ ದೇವತೆಗಳು ಮತ್ತು ರಾಕ್ಷಸರಿಗೂ ಯಾವಾಗಲೂ ಯುದ್ಧವು ಸಂಭವಿಸುತ್ತಿತ್ತು. ಯುದ್ಧ ಸಂಭವಿಸಿದಂಥ ಸಂದರ್ಭದಲ್ಲಿ ಆ ರಾಕ್ಷಸರ ಕೈಯಲ್ಲಿ ಪೆಟ್ಟು ತಿನ್ನಲಿಕ್ಕಾಗದೆ ದೇವತೆಗಳು ಓಡಿ ಹೋಗ್ತಿದ್ರು. ರಾಕ್ಷಸಿಕರಿಗಾದರೂ ಅಲ್ಲಿ ಶುಕ್ರಾಚಾರ್ಯರು ಮೃತ ಸಂಜೀವಿನಿ ವಿದ್ಯೆಯಿಂದ ಸತ್ತಂಥ ರಾಕ್ಷಸರನ್ನು ಬದುಕಿಸಿ ಉಳಿಸ್ತಿದ್ರು. ಇದು ದೇವತೆಗಳಿಗೆ ಉಂಟಾದ ತಲೆನೋವು. ಆಗ ಈ ಸಂದರ್ಭದಲ್ಲಿ ಅಲ್ಲಿ ದೇವತೆಗಳು ಒಂದು ಆಲೋಚನೆ ಮಾಡ್ತಾರಂತೆ, ನಾವು ಕೂಡ ಇಂತಹದೇ ಒಂದು ವಿಚಾರದಲ್ಲಿ ವಿಶೇಷತೆಯನ್ನು ಪಡ್ಕೊಳ್ಬೇಕು. ಹಾಗಾದರೆ ಹೇಗೆ ಸಾಧ್ಯ ಎಂದಾಗ, ಸಮುದ್ರವನ್ನು ಮಥಿಸಿ ಅದರಲ್ಲಿ ದೊರೆತಂತಹ ಅಮೃತವನ್ನು ಸ್ವೀಕಾರ ಮಾಡಿದಾಗ ದೇವತೆಗಳಿಗೂ ಕೂಡ ಆ ಮರಣ ಭಯದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ನಾವು ಸಮುದ್ರವನ್ನು ಮಥನ ಮಾಡಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಅಸುರರು ಸೇರಿ ಸಮುದ್ರವನ್ನು ಮಥಿಸಿದಂಥ ಸಂದರ್ಭದಲ್ಲಿ ಹಾಲಾಹಲವು ವಿಷವು ಅಲ್ಲಿ ಉಂಟಾಗ್ತದೆ, ವಿಷವು ಉತ್ಪತ್ತಿ ಆಗ್ತದೆ. ಹಾಗಾದರೆ ಈ ಉಂಟಾದಂಥ ವಿಷದ ಪ್ರಭಾವ ಎಷ್ಟಿತ್ತು ಅಂದರೆ, ಆಕಾಶದಲ್ಲಿ ಹಾರುವಂಥ ಪಕ್ಷಿ ಹಾಗೆ ಭೂಮಿಯಲ್ಲಿರುವಂಥ ಪ್ರಾಣಿಗಳು ಆ ವಿಷದ ಬಾಧೆಗಿಂದ ಮರಣವನ್ನು ಅಪ್ಪಲಿಕ್ಕೆ ಶುರುವಾಯಿತಂತೆ. ಇದರಿಂದ ಕಂಗೆಟ್ಟಂಥ ದೇವಾನುದೇವತೆಗಳು ಹಾಗಾದರೆ ಇದನ್ನು ಹೇಗೆ ಪರಿಹರಿಸುವುದು ಎಂದಾಗ ಎಲ್ಲರಿಗೂ ಬಂದದ್ದು ಆ ಪರಮೇಶ್ವರನ ಅನುಗ್ರಹವನ್ನು ಪಡ್ಕೊಳ್ಬೇಕು. ಪರಮೇಶ್ವರನು ಮನಸ್ಸು ಮಾಡಿದರೆ ಇದನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಪರಮೇಶ್ವರನನ್ನು ಧ್ಯಾನಿಸಲಾಗಿ ಪರಮೇಶ್ವರನ್ನು ಬಂದು ಅದನ್ನು ಸ್ವೀಕಾರ ಮಾಡಿದ್ದರಿಂದ, ಅದನ್ನು ಕುಡಿದದ್ದು ಮಾತ್ರವಲ್ಲದೆ ಅದನ್ನು ಗಂಟಲಿನಲ್ಲಿ ಧರಿಸಿದ್ದರಿಂದ ಅದು ಗಂಟಲು ಕಪ್ಪಾದ ಕಾರಣ ಆ ನೀಲವರ್ಣವನ್ನು ತಳೆದದ್ದರಿಂದ ಆತನಿಗೆ ನೀಲಕಂಠ ಎಂಬಂಥ ಹೆಸರು ಬರಲಿಕ್ಕೆ ಸಾಧ್ಯವಾಯಿತು. ಹಾಗಾಗಿ ಭಕ್ತರು ಆತನನ್ನು ಹರ ಶಂಭೋ ಮಹಾದೇವ ನೀಲಕಂಠ ಈ ರೀತಿಯಾಗಿ ಆತನನ್ನು ವರ್ಣಿಸ್ತಾರೆ, ಸ್ತುತಿಸ್ತಾರೆ. ಈ ಕಥೆಯನ್ನು ಕೂಡ ಸೂತರು ಅಲ್ಲಿದ್ದಂಥ ಮುನಿಗಳಿಗೆ ಶಿವಪುರಾಣದಲ್ಲಿ ಬಂದಂಥ ಕಥೆಯನ್ನು ಅಲ್ಲಿ ಉಲ್ಲೇಖ ಮಾಡಿ ಹೇಳ್ತಾರೆ. ಆಗ ಋಷಿಮುನಿಗಳು ಮತ್ತೆ ಕೇಳ್ತಾರೆ, ಹಾಗಾದರೆ ಇನ್ನೂ ಹೆಚ್ಚಿನದಾದಂಥ ಜ್ಞಾನವನ್ನು ಪಡ್ಕೊಳ್ಬೇಕು, ವಿಚಾರವನ್ನು ತಿಳ್ಕೊಳ್ಬೇಕು, ಇನ್ನೂ ಅಂತಹ ಕಥೆಯನ್ನು ನೀವು ಒಂದು ಉದಾಹರಿಸಬೇಕು ಅಂತ ಅಲ್ಲಿ ಕೇಳಿಕೊಳ್ಳಲಾಗಿ ಅಲ್ಲಿ ಹೇಳುವಂಥದ್ದು ಮುಂದೆ ವಿಶೇಷವಾದಂಥ ಶ್ವೇತಕ ರಾಜನ ಮಗ ಕೃಪಾಚಾರ್ಯರ ಕಥೆ. ಹಿಂದೆ ಶ್ವೇತಕ ರಾಜ ಎಂಬವನಿದ್ದನು. ಆ ಶ್ವೇತಕ ಮಹಾರಾಜನು ಮಕ್ಕಳನ್ನು, ತನ್ನ ಪ್ರಜೆಗಳನ್ನು ಮಕ್ಕಳಂತೆ ಕಾಣ್ತಿದ್ದ, ಅಷ್ಟು ಪ್ರೀತಿಯನ್ನು ಮಾಡ್ತಿದ್ದ. ಅಂತಹ ಮಹಾರಾಜನ ರಾಜ್ಯದಲ್ಲಿ ಒಬ್ಬ ಮಹರ್ಷಿ ಇದ್ದ. ಮಹರ್ಷಿಗೆ ಒಬ್ಬ ಮಗುವು ಹುಟ್ಟಲಾಗಿ ಆ ಮಗು ಒಂದೆರಡು ದಿನಗಳಲ್ಲೇ ಮೃತ ಹೊಂದಲು ಆ ಮಹರ್ಷಿ ಕೋಪಗೊಂಡು ಆ ರಾಜನ ಬಳಿಗೆ ಆ ಮಗುವನ್ನೇ ಹಿಡಿದುಕೊಂಡು ಬರ್ತಾನಂತೆ. ಯಾಕೆ ನೋಡಿ, ಇದು ಬಹಳ ಧರ್ಮಸೂಕ್ಷ್ಮತೆಗಿದೆ ಇದರಲ್ಲಿ. ಯಾವನೇ ಒಬ್ಬ ರಾಜ ಆತ ಧಾರ್ಮಿಕನಾಗಿ ಇದ್ದಾನಂತ ಹೇಳಿದರೆ ಆತನ ರಾಜ್ಯದಲ್ಲಿ ಪ್ರಾಕೃತಿಕವಾಗಿಯೂ ಅಥವಾ ಇಂತಹ ಯಾವುದೇ ಲೋಪಗಳಿಲ್ಲದೆ ಪ್ರಜೆಗಳು ಸೌಖ್ಯದಿಂದ ಇರಬೇಕು, ಪ್ರಾಕೃತಿಕ ವಿಕೋಪಗಳು ಆಗಬಾರ್ದು. ಆದರೆ ಇಲ್ಲಿ ಯಾವಾಗ ಈ ಮಹರ್ಷಿಯ ಮಗನು ಸತ್ತನು, ಕೋಪಗೊಂಡು ಮಹಾರಾಜನಲ್ಲಿ ಕೇಳ್ತಾನೆ, ಹಾಗಾದರೆ ಈ ರೀತಿ ಆಗಲಿಕ್ಕೆ ನಿನ್ನ ದೋಷದಿಂದ ನನ್ನ ಮಗ ಸತ್ತಿದ್ದಾನೆ, ನೀನೇನೋ ಅನ್ಯಾಯ ಮಾಡಿದ್ದೆ, ನೀನೇನೋ ವಂಚನೆ ಆಗಿದ್ದೆ. ಇದರಿಂದ ಬೇಸರಗೊಂಡಂಥ ರಾಜ ಅಲ್ಲೇ ಪ್ರತಿಜ್ಞೆ ಮಾಡ್ತಾನೆ, ಇನ್ನು 7 ದಿನಗಳ ಒಳಗಾಗಿ ನಿನ್ನ ಮಗ ಬದುಕದಿದ್ದರೆ ನಾನು ಚಿತಾಗಾರವನ್ನು ಇರ್ತೇನೆ, ಚಿತೆಯನ್ನು ಹೋಗ್ತೇನೆ ಅಂತ ಹೇಳಿ ಅಲ್ಲಿ ಪ್ರತಿಜ್ಞೆ ಮಾಡ್ತಾನೆ. ಹಾಗಾದರೆ ಸತ್ತವನನ್ನು ಬದುಕಿಸುವಂಥ ಶಕ್ತಿ ಇರುವಂಥದ್ದು ಆ ಪರಮೇಶ್ವರನಿಗೆ ಮಾತ್ರ, ರುದ್ರದೇವರಿಗೆ ಮಾತ್ರ. 7 ದಿನಗಳ ಕಾಲ
ಕಠಿಣವಾದಂತಹ ಪೂಜೆ ಪುನಸ್ಕಾರಗಳಿಂದ ಶಿವನನ್ನು ಮೆಚ್ಚಿಸಿ ಶಿವನು ಪ್ರತ್ಯಕ್ಷನಾಗಲು ಶಿವನಲ್ಲಿ ಕೇಳುವಂಥವರ ಆ ಮಗುವನ್ನು ಬದುಕಿಸಿಕೊಡಬೇಕು, ನನಗೆ ಬಂದಂಥ ಆ ಅಪವಾದವನ್ನು ಪರಿಹರಿಸಿಕೊಡಬೇಕು ಅಂತ ಕೇಳಲು ಶಿವನು ಆ ಮಗುವನ್ನು ಸ್ಪರ್ಶಿಸಲು, ಯಾಕಂದರೆ ಆ ಮಗುವನ್ನು ರಾಜವೈದ್ಯರ ಸಲಹೆ ಮೇರೆಗೆ ಎಣ್ಣೆಯಲ್ಲಿ ಹಾಕಿರ್ತಾರೆ, ಇಲ್ಲದಿದ್ದರೆ ಸತ್ತಂಥ ಒಂದು ಯಾವುದೇ ಜೀವಿ ಇರಲಿ ಅದು ಹೆಚ್ಚು ಸಮಯ ಉಳಿಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆ ಮಗುವನ್ನು ಸ್ಪರ್ಶಿಸಲು ಆ ಮಗು ನಿದ್ದೆಯಿಂದ ಎಚ್ಚೆತ್ತಂತೆ ಅದು ಸಜೀವವಾಗ್ತದಂತೆ. ಹಾಗಾಗಿ ಆ ಮಗುವಿನ ಮುಂದೆ ಕೃಪಾಚಾರ್ಯ ಎನ್ನುವಂಥ ಹೆಸರನ್ನು ಪಡೀತದೆ. ದ್ವಾಪರ ಯುಗದಲ್ಲಿ ಪಾಂಡವರಿಗೂ ಕೌರವರಿಗೂ ಗುರುಗಳಾಗಿ ಅವರು ಇದ್ದರು, ಗುರುಗಳಾಗಿ ಅವರು ಪಾಂಡವರಿಗೆ ವಿದ್ಯೆಯನ್ನು ಹೇಳಿಕೊಡ್ತಾರೆ. ಹೀಗೆ ಶಿವಪುರಾಣದಲ್ಲಿ ಅನೇಕ ಕಥೆಗಳು ಬರ್ತವೆ. ಅದರಲ್ಲಿ ಮುಖ್ಯವಾಗಿ ಪಂಚಾಕ್ಷರಿ ಮಹಿಮೆ, ನಾವು ಶಿವ ಪಂಚಾಕ್ಷರಿ ಮಹಿಮೆ ಅಂತ ಹೇಳ್ತೇವೆ. ಹಾಗಾದರೆ ಪಂಚಾಕ್ಷರಿ ಅಂದರೆ ಏನು ಎಂಬುದನ್ನು ಈ ತಿಳಿಸುವುದಾದರೆ, ವಿದ್ಯಾಸು ಶ್ರುತಿವೃತ್ಯಾಷ್ಟ ರುದ್ರೇಕದಾಶಿನೀವೃತಃ ತತ್ರ ಪಂಚಾಕ್ಷರಿ ತಸ್ಸಂ ಶಿವ ಇತ್ಯಕ್ಷರದ್ವಯಂ ಅಂತ ಹೇಳ್ತಾರೆ. ಅಂದರೆ 14 ವಿದ್ಯೆಗಳಲ್ಲಿ ವೇದಗಳಿಗೆ ಹೆಚ್ಚಿನದಾದಂಥ ಪ್ರಾಶಸ್ತ್ಯ, ಹಾಗೆ ವೇದಗಳಲ್ಲಿ ಶ್ರೀ ರುದ್ರಕ್ಕೆ ಇನ್ನೂ ಹೆಚ್ಚಿನದಾದ ಪ್ರಾಶಸ್ತ್ಯ, ರುದ್ರದಲ್ಲಿ ಪಂಚಾಕ್ಷರಿಗೆ ಹೆಚ್ಚಿನದಾದಂಥ ಪ್ರಾಶಸ್ತ್ಯ, ಪಂಚಾಕ್ಷರಿಯಲ್ಲಿ ಶಿವ ಎಂಬ 2 ಹೆಸರಿಗೆ ಇನ್ನೂ ಹೆಚ್ಚಿನದಾದಂಥ ಮಹತ್ವ. ಕರ್ಮದಿಂದ ಅಥವಾ ಅದರ ಫಲದಿಂದ, ನಾವು ಮಾಡುವ ಕೆಲಸ ಕಾರ್ಯ ಅಥವಾ ಅದರ ಫಲದಿಂದ ಯಾರು ನಿರ್ಲಿಪ್ತನೋ ಆಗಿರುವವನು ಯಾವನೋ ಅವನ ವೈಭವವು ಶಿವನೆಂಬ ಹೆಸರಿನಿಂದ ಕೀರ್ತಿಸುತ್ತದೆಯೋ ಅಂತಹ ಪರಬ್ರಹ್ಮನಿಗೆ ನಮನ ಎಂಬುದು ನಮಃ ಶಿವಾಯ ಎಂಬ ಮಂತ್ರದ ಅರ್ಥ. ಅಂತಹ ಭಗವಂತನಿಗೆ ನಾವು ನಮಿಸ್ತಾ ಇದ್ದೇವೆ ಅಂತ ಹೇಳುವುದೇ ಈ ಮಂತ್ರದ ಅರ್ಥ. ಹಾಗೆ ಮನೋವಾಕ್ಕಾಯಗಳಿಂದಲೂ ಪರಮಾತ್ಮರಿಗೆ ನಮ್ಮನ್ನು ಸಮರ್ಪಿಸುವುದು. ನಾನು ಆಗಲೇ ಹೇಳಿದೆ, ನಾವು ಪೂಜೆ ಮಾಡುವಾಗ ಯಾವುದೇ ಸ್ವಾರ್ಥವಿಲ್ಲದೆ ನಾವು ಮನಸ್ಸನ್ನು ಕೊಟ್ಟು ಮಾಡಬೇಕು. ಅಂತಹ ನಮಸ್ಕಾರವನ್ನು ಸಮರ್ಪಿಸುವುದು ನಮಃ ಎಂಬಂತಹ ಶಬ್ದದ ಅರ್ಥ. ಶಿವಂ ಎಂಬ ಶಬ್ದದ ಚತುರ್ದಶಿ ವಿಭಕ್ತಿಯು ರೂಪದ ಮೊದಲು ನಮಃ ಎಂಬ ಶಬ್ದವನ್ನು ಅಲ್ಲಿ ಸೇರಿಸಿದರೆ ನಮಃ ಶಿವಾಯ ಎಂಬಂತಹ ಪವಿತ್ರವಾದಂತಹ ಮಂತ್ರವು ಅಲ್ಲಿ ಉದ್ಭವ ಆಗ್ತದೆ, ಪಂಚಾಕ್ಷರಿ ಮಂತ್ರವು ಆಗ್ತದೆ. ಹಾಗಾಗಿ ಇದು ಶಿವ ಪಂಚಾಕ್ಷರಿ ಮಹಿಮೆ ಅಥವಾ ಮಂತ್ರ ಅಂತ ಹೇಳಿ ಮುಂದೆ ಅದು ಪ್ರಸಿದ್ಧಿಯನ್ನು ಪಡೆಯಿತು. ನಾವು ದಿನನಿತ್ಯವೂ ಜಪ ತಪವನ್ನು ಮಾಡುವಂಥ ಸಂದರ್ಭದಲ್ಲಿ ಜಪ ಕಾರ್ಯದಲ್ಲಿ ನಾವು ಪಂಚಾಕ್ಷರಿ, ಅಷ್ಟಾಕ್ಷರಿ, ಗಾಯತ್ರಿ ಇತ್ಯಾದಿ ಮಂತ್ರಗಳನ್ನು ದಿನನಿತ್ಯವೂ ಕಡ್ಡಾಯವಾಗಿ ಮಾಡಲೇಬೇಕು. ಹಾಗಾಗಿ ಈ ಪಂಚಾಕ್ಷರಿ ಮಂತ್ರಕ್ಕೆ ಹೆಚ್ಚಿನದಾದಂತಹ ಪ್ರಾಧಾನ್ಯತೆ ಇದೆ. ಹಾಗೆ ಶಿವರಾತ್ರಿ ವ್ರತವನ್ನು ಆಚರಿಸುವವರು ನಾವು ಆಗಲೇ ಹೇಳಿದಾಗೆ ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅಂತ ಹೇಳಿ ಕೈಯಲ್ಲಿರುವ ಬಿಲ್ಲುವನ್ನು ಶಿವನಿಗೆ ಅರ್ಪಿಸಿ ನಾವು ಪೂಜಿಸಿದಾಗ ಶಿವನು ಹೆಚ್ಚಿನದಾದಂತಹ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಹಾಗೆ ಯಾಕೆ ಮಾಡಬೇಕು? ಹೆಚ್ಚಿನವರು ಇರ್ಬೋದು, ನಾವು ವಿಷ್ಣು ಭಕ್ತರು, ನಾವು ದೇವಿ ಭಕ್ತರು ಅಂತ. ಆದರೆ ಶಿವನ ಲಿಂಗದಲ್ಲಿ ಆ 3 ಸಾನ್ನಿಧ್ಯಗಳಿವೆ. ಇದನ್ನು ಹೇಳಿದ ಕೂಡಲೇ ಅವರಲ್ಲಿರುವಂಥ ಅಜ್ಞಾನ ಹೊರಟು ಹೋಗ್ಬೋದು. ಏನು 3 ಸಾನ್ನಿಧ್ಯ ಇದೆ ಅದನ್ನೇ ನೋಡಿ ಅದನ್ನೇ ಹೇಳುವಂಥ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತಾ ಶಿವರೂಪಾಯ, ಏಕಬಿಲ್ವಂ ಶಿವಾರ್ಪಣಂ ಅಂತ ಹೇಳಿ ಆ 3 ಮಂತ್ರಗಳನ್ನು ಹೇಳಿ ಶಿವ ಬಿಲ್ವಾರ್ಪಣೆಯನ್ನು ಮಾಡಿದಾಗ ಅಲ್ಲಿ ನಾವು ಮಾಡಿದ ಎಲ್ಲ ಪಾಪಗಳನ್ನು ಕಳೆದುಕೊಂಡು ನಮ್ಮ ಮನಸ್ಸಿನಲ್ಲಿ ಏನು ನಮಗೆ ಸುಕೃತಿಯನ್ನು ಹೊಂದಬೇಕು, ಭಗವಂತ ನಮ್ಮನ್ನು ಏನು ಅನುಗ್ರಹಿಸುವಂತ ನಾವು ಕೇಳಬೇಕು ಅಂತಿಲ್ಲ, ಭಗವಂತನಿಗೆ ಗೊತ್ತಾಗ್ತದೆ. ನಾವು ಆತನನ್ನು ನಿರ್ಮಲ ಮನಸ್ಸಿನಿಂದ ಆತನನ್ನು ಆರಾಧಿಸಿದಾಗ ಭಗವಂತ ಖಂಡಿತವಾಗಿಯೂ ನಮ್ಮನ್ನು ಅನುಗ್ರಹಿಸ್ತಾನೆ. ಯಾಕಂದರೆ ಮತ್ತೆ 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 ನಾನು ಅದನ್ನೇ ಹೇಳ್ತೇನೆ, ಮಹಾಶಿವರಾತ್ರಿಯ ಪರ್ವಕಾಲ ಅಂತ ಹೇಳುವಂಥದ್ದು ನಮಗೆ ವರ್ಷಕ್ಕೆ ಒಮ್ಮೆ ಮಾತ್ರ ಸಿಗುವಂಥದ್ದು. ಹಾಗಿರುವಾಗ ಅಂತಹ ದಿನಗಳಲ್ಲಿ ನಾವು ಹಗಲಿರುಳು ಸಾಧ್ಯವಿದ್ದರೆ ಉಪವಾಸವನ್ನು ಆಚರಿಸಿ ಆ ಭಗವಂತನನ್ನು 4 ಯಾಮಗಳಲ್ಲೂ ಕೂಡ ಬಿಲ್ವ ಪತ್ರಗಳಿಂದ ಅರ್ಚಿಸುತ್ತಾ ಪೂಜಿಸುತ್ತಾ ಆತನ ಧ್ಯಾನದಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ನಿರತರಾಗಿ ನಾವು ಹೆಚ್ಚಿನದಾದಂತಹ ಪುಣ್ಯವನ್ನು ಪಡ್ಕೊಳ್ಳೋಣ. ಮಾಡಿದಂತಹ ಪಾಪವನ್ನು ಇದರಿಂದ ಕಳೆದುಕೊಳ್ಳಿಕ್ಕೆ ಇದು ಅತ್ಯಂತ ಸುವರ್ಣ ಅವಕಾಶ ಅಂತ ಹೇಳುತ್ತಾ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಆ ಭಗವಂತನಾದಂಥ ಪರಮೇಶ್ವರನ ಅನುಗ್ರಹ ನಿಮಗೆ ಸದಾ ಇರಲಿ ಎಂಬುದಾಗಿ ಆ ಭಗವಂತನನ್ನು ಪ್ರಾರ್ಥಿಸಿಕೊಂಡು ನನ್ನ ಈ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಈ ಪ್ರವಚನವನ್ನು ಆ ಶಿವನ ಪಾದಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಓಂ ತಸ್ಸತ್.